ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ನ ವತಿಯಿಂದ ಮಾನ್ಯ ಪ್ರಾಂಶುಪಾಲರಿಗೆ ಗೌರವ ಸಮರ್ಪಣೆ. ಶ್ರೀಯುತ ಕೆ.ಎನ್. ಜನಾರ್ದನ್ ಇವರ ವತಿಯಿಂದ ಮಾನ್ಯ ಪ್ರಾಂಶುಪಾಲರಿಗೆ ಇದೀಗ ಗೌರವ ಸಮರ್ಪಣೆ. ಎಸ್.ಡಿ.ಎಂ ಮೆಡಿಕಲ್ ಟ್ರಸ್ಟ್ನ ವತಿಯಿಂದ ಮಾನ್ಯ ಪ್ರಾಂಶುಪಾಲರಿಗೆ ಗೌರವ ಸಮರ್ಪಣೆ. ಎಸ್.ಡಿ.ಎಂ ಕಾಲೇಜ್ ಆಫ್ ಪಾಲಿಟೆಕ್ನಿಕ್ ಇವರ ವತಿಯಿಂದ ಗೌರವ ಸಮರ್ಪಣೆ. ಅಧಿದೇವತೆಯಾದ ಮಂಜುನಾಥನ ಶ್ರೀಸ್ವಾಮಿ ಮಂಜುನಾಥನ ಸ್ಮರಿಸುತ್ತಾ ಅದೇ ರೀತಿ ನಿಮ್ಮೆಲ್ಲರ ಜೀವನ ಕ್ರಮಕ್ಕೆ ಹಾಗೂ ಸಂಪೂರ್ಣ ಸಹಾಯವಾಗಿರುವ ವ್ಯಕ್ತಿ ಪೂಜ್ಯ ಡಾಕ್ಟರ್ ಜಿತೇಂದ್ರ ಅವರಿಗೆ ನಮಿಸುತ್ತಾ ಮತ್ತು ಇಂದಿನ ಅಧ್ಯಕ್ಷರಾದ ಶ್ರೀ ಡಿ ಅಶ್ವೇಂದ್ರ ಕುಮಾರ್ ಅವರು ಸೆಕ್ರೆಟರಿ ಎಜುಕೇಷನ್ ಸೊಸೈಟಿ ಆ್ಯಂಡ್ ಟ್ರಸ್ಟಿ ಶಾಂತಿವನ ಟ್ರಸ್ಟ್ ಅವರಿಗೂ ನಾನು ನಮಿಸುತ್ತಾ ಹಾಗೆ ಇಲ್ಲಿನ MLC ಇವರು MLC ಅವರು ತುಂಬ ದಿನದಿಂದ ನಾವು ಒಟ್ಟಿಗೆ ತಿಂದಿದ್ದೇವೆ. ಯಾಕಂತ ಹೇಳಿದ್ರೆ ಅವರೊಂದು MLC ಆಗಬೇಕಂತ ನಂದು ಸಿದ್ದರಾಮಯ್ಯ ಕನಸು. ಯಾಕಂತ ಹೇಳಿದ್ರೆ ಅವರು ರಾಜಕೀಯದಲ್ಲಿದ್ದಾರೆ, ಆದರೂ ಸಹ ಸಾಫ್ಟ್ ರಾಜಕಾರಣ. ಹಾಗೆ ಅವರಾಗಲಿ ಅಂತ ನಾವು ಹಾರೈಸಿದ್ದೇವೆ. ಈ ಸಾರಿ ಆಗಿದ್ದಾರೆ. ಹಾಗೆಯೇ ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ನಾವೆಲ್ಲ ಫ್ರೆಂಡ್ಸ್ ಆಗಿತ್ತು. ಹಾಗೆ ಅವರು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಅವರೇ ಹಾಗೂ ಈ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳಾದಂಥ ಸಿದ್ದರಾಮ್ ತೋಳ್ಬರ್ತಾರೆ, ಹಾಗೂ ನನ್ನೆಲ್ಲ ಕೊಲೀಗ್ಸ್ಗಳೇ ಹಾಗೂ ಇಲ್ಲಿ ಬಂದಂಥ ನಮ್ಮ ಪ್ರಿನ್ಸಿಪಾಲ್ರವರೇ ಹಾಗೂ
ಎಲ್ಲ ನಮ್ಮ ಧರ್ಮಸ್ಥಳದ ಅಧಿಕಾರಿಗಳು, ಪದಾಧಿಕಾರಿಗಳು ಹಾಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಲ್ಲಿ. ಮತ್ತು ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ. ಅವರಿಗೂ ನಾನು ಇದು ಹೇಳ್ತಾ, ಇವತ್ತು ನಮ್ಮ ಸ್ಟೂಡೆಂಟ್ಸ್, ಆಲ್ ಸ್ಟೂಡೆಂಟ್ಸ್ ಆರ್ ಹಿಯರ್, ಬೋತ್ PG and UG students are here. So all of them, I congratulate all of them, because you are congratulating me, further I am congratulating you all. Because it's something like a teamwork. Award may be given to me, but teamwork. It's all team. How many years we are working? With the help of the complete support of our Puja Dr. D. Virendra and Sri D. Ashwanakumar. So problems, if you ask that day, I think nobody will start this course. Because such an emergency has come in between. Students has to be there, hostel to be built. One day I saw, Ashwanakumar was coming in a heavy rains. We were students. We were going in the road, he was coming in a very heavy rain. Car cannot go in. Still he dropped the car there only. He went inside the college building. He is a person, very hard-working person. Because you can say, Hashana is controlling everything. Control comes when the hard work is done. He is personally a hard worker. Up till 8, 9, 10 o'clock also he will be available. So such a management person, where is there? And you can discuss with him full-hearted. Whatever the difficulty is there, whatever the problem is there, we can discuss and he will give the solution. He says, I don't have any solution for any question. It's not there in his diary at all. Whatever we are asking, he is giving. So, first of all, on behalf of this Kannada Rajyotsava Award, first of all, I thank him and I ask the blessings further also. Then coming to our Pratap Singh Nayak, okay, he is also here, introduced him, and our secretary, Shantavana Trust. He is very much important for all this work, because I and he used to sit in the ಅಲ್ಲಿ ಶಾಂತಿವನಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಅವರು ಹರ್ಷಣ್ಣ ಮತ್ತು ದೊಡ್ಡವರಿಗೆ ಹೇಳ್ತಾ ಇರ್ತಾರೆ ಅವ್ರು ಪ್ಲ್ಯಾನ್ ಹೀಗೆ ಮಾಡ್ತಾರೆ. ಅವ್ರು ಅದಕ್ಕೆ ಒಳ್ಳೆ ಉತ್ತರವನ್ನು ಕೊಟ್ಟರೆ ಬಂದು ಹೇಳ್ತಾರೆ, ಈಗ ಬೇಡ ಸ್ವಲ್ಪ ಲೇಟ್ ಮಾಡಿದಂದು ಯಾಕೆ ಬೇಜಾರು ಮಾಡ್ಕೊಳ್ಳಿ, ಸ್ವಲ್ಪ ಲೇಟ್ ಮಾಡ್ತಾರಂತೆ ಅಂತ ಹೇಳ್ತಾರೆ. ಆ ಒಂದು ಚಾಕಚಕ್ಯತೆ ಸಿದ್ದರಾಮಯ್ಯಗೆ ಇದ್ದಷ್ಟು ಬೇರೆ ಯಾರಿಗೂ ಈ ಧರ್ಮಸ್ಥಳದಲ್ಲಿ ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಹೆದರ್ಕೊಂಡು ಕೆಲಸಗಳು ಆಗೋದಿಲ್ಲ. ಆದರೆ ಸಿದ್ದರಾಮಯ್ಯವರು ಒಂದು ಸಾರಿ ಪ್ರೆಸಿಡೆಂಟ್ ಹತ್ರ ಹೋಗಿ ಸ್ಯಾಂಕ್ಷನ್ ಮಾಡ್ಕೊತಾರೆ, ಒಂದು ಸಾರಿ ಟ್ರಸ್ಟಿ ಹತ್ರ ಅಶ್ವನ್ ಹತ್ರ ಹೋಗಿ ಸ್ಯಾಂಕ್ಷನ್ ಮಾಡಿ. ಸೊ ಇವತ್ತು ಈ ಕಾಲೇಜು ಅಥವಾ ಆಸ್ಪತ್ರೆ ಆ ಲೆವೆಲಲ್ಲಿ ನಿಲ್ಲಬೇಕಾದ್ರೆ ಅವರು ಒಬ್ಬರು ಸಹಾಯ ಮಾಡಿದ್ದಾರೆ, ಅವರು ಒಬ್ಬರು ಪಿಲ್ಲರ್ ಆಫ್ ಪವರ್ ಶಾಂತಿವನ ಎನ್ನುವುದಕ್ಕೆ ನಾನು ತುಂಬ ಸಂತೋಷ ಆಗ್ತದೆ. ಅದು ಶಾಂತಿವನ ಇವತ್ತು ನೀವು ನೋಡಿರ್ಬೋದು, ಈಗ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಕೆಲವು ಸಾರಿ ನಾವು ಕೆಲಸ ಮಾಡಿದ್ವಿ ಬೆಳಿಗ್ಗೆ ಆದದ್ದು ಉಂಟು, ಕಿಚನ್ ಕೆಲಸ ಎಲ್ಲ ಕೆಲವು ಸಾರಿ ಬೆಳಿಗ್ಗೆ ಆದದ್ದು ಉಂಟು, ಮಿಡ್ ನೈಟ್ ಪೇಷಂಟ್ ತೊಗೊಂಡು ಹೋದದ್ದು ಉಂಟು. ಹಾಗೆ ಇಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್ ನಮ್ಮ ಎಲ್ಲಿಯೂ ಇರಲಿಲ್ಲ. ಅಂಥ ಟೈಮಲ್ಲಿಯೂ ನಾವು ಮಂಗಳೂರಿಗೆ ತಗೊಂಡು ಹೋಗಬೇಕಾಗಿತ್ತು. ಸಂಜೆ ಎಲ್ಲ ಆದರೆ ಹೆದರಿಕೆ ಶುರುವಾಗೋದು, ಯಾಕಂದರೆ ಎಮರ್ಜೆನ್ಸಿ ಆದರೆ ಏನು ಮಾಡೋದು ಅಂತ. ಹಾಗೆ ಒಂದು ಕಾರು ಸಮೇತ ಸಿಗ್ತಿರಲಿಲ್ಲ ಅವ. ಆಗ ಹೇಳಿದರು, ಅಂಥ ಎಮರ್ಜೆನ್ಸಿ ಬಂದರೆ ನಮ್ಮ ಕಾರನ್ನು ಕಳಿಸ್ತೇವೆ ಅಂತ ಹರ್ಷಣ್ಣ ಆಗಲೇ ಹೇಳಿ, ನೀವು ಹೆದರ್ಕೊಂಡು ಕೆಲಸ ಮಾಡಬೇಡಿ, ನಿಮ್ಗೆ ಏನು ಬೇಕಾದ ಫೆಸಿಲಿಟಿ ಕೊಡ್ತೇನೆ ಅನ್ನೋ ಮಾತನ್ನು ಅವ್ರು ಹೇಳಿದರು. ಹಾಗೆಯೇ ಅದು ಅವರ ಒಂದು ಸೇವೆಯನ್ನು ಹೆಗ್ಡೆಯವರು ಮತ್ತು ಹರ್ಷಣ್ಣನ ಸೇವೆಯನ್ನು ಇಲ್ಲಿ ಮರೆಯುವಂತಿಲ್ಲ. ಯಾಕಂದರೆ ನನ್ನ ಕನಸು ಅಂದರೂ ಅವ್ರದ್ದೇ ಬರ್ತದೆ. ಯಾಕಂತ ಹೇಳಿದರೆ ಅಷ್ಟು ನಮ್ಮ ಮನಸ್ಸಲ್ಲಿ ಹುದುಗಿ ಹೋಗಿದೆ. ಯಾಕಂತ ಇದೆ ಅವ್ರು ಮಾಡಿದಂಥ ಸರ್ವಿಸ್ಗಳು. ಅದು ನ್ಯಾಚುರೋಪತಿ ಇವತ್ತು ಮೇಲೆ ಬಂದಿದೆ ಅಂತ ಎಲ್ಲರಿಗೂ ಒಂದು ರೀತಿಯ ಇದಿದೆ. ನ್ಯಾಚುರೋಪತಿ ಮೇಲೆ ಬಂದಿದೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬಂತು. ಅದಕ್ಕೆ ಕಾವಂದ್ರೆ ಮತ್ತು ಇವರಿಗೆ ಇದ್ದಷ್ಟು ತಾಳ್ಮೆ ಇಲ್ಲದಿದ್ದರೆ ಅದು ಇವತ್ತು ಇಲ್ಲಿ ಮೇಲೆ ಬರ್ತಿರಲಿಲ್ಲ 100%. ನಾನು ಅದು ಯಾರು ಬೇಡ ಅಂತ ಬಿಟ್ಟಂಥ ಸಿಸ್ಟಮ್. ಯಾಕಂದರೆ ಜಿಂದಾಲ್ ಒಂದು ಆಸ್ಪತ್ರೆ ನಡೆಸ್ತಾಯಿದ್ರು, ಅದು ಕಾಲೇಜ್ ಪ್ರಾರಂಭ ಮಾಡಿ 2 ವರ್ಷದಲ್ಲಿ ಅವ್ರು ಕಾಲೇಜ್ ಕ್ಲೋಸ್ ಮಾಡಿ ನಮಗೆ ಸ್ಟೂಡೆಂಟ್ಸನ್ನು ಕೊಟ್ಟರು. ಹಾಗಾಗಿ ಯಾರಿಗೂ ಕಾಲೇಜ್ ನಡೆಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಆಳವರು ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಹಾಗೆ ದೇಶದಲ್ಲಿ ನಮ್ಮಲ್ಲಿ 70 ಕಾಲೇಜ್ ಈ ವರ್ಷ ಸ್ಟಾರ್ಟ್ ಆಯಿತು, 70 ಕಾಲೇಜ್. ಸೊ ಇಟ್ ವಾಸ್ ದೇರ್ ವೆನ್ ಐ ವಾಸ್ ಪ್ರಿನ್ಸಿಪಾಲ್, ಇಟ್ ವಾಸ್ ದೇರ್ ಅಬೌಟ್ 2-3 colleges. Our college and Ardha's college. Karnataka itself they started 14 colleges now. So
So our challenge has to be increased now, because many colleges are coming up with a new thing. We have to, nobody can touch us, that is different, but still we have to be not with that ego and sit, because somebody may enter our this one also. That's why we have taken very good steps. Sports, one sports meet ಮಾಡಬೇಕಂದ್ರೆ ಕೆಲವು ಕಾಲೇಜಲ್ಲಿ ಎಷ್ಟು ಕಷ್ಟಪಡಬೇಕು. ನಮ್ಮ ಕಾಲೇಜಲ್ಲಿ ತಕ್ಷಣ ಒಂದು ಒಪ್ಪಿಗೆ ಕೊಟ್ಟರೆ ಸ್ಪೋರ್ಟ್ಸ್ ಮೀಟ್ ಇಮಿಡಿಯೇಟ್ ಆಯಿತು. ಊಟ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ, ಮಕ್ಕಳನ್ನ ಕರೆದು ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಸಪೋರ್ಟ್ ಇರುವಾಗ ನನಗಿವತ್ತು ಅವಾರ್ಡ್ ಬಂದ ದೊಡ್ಡದಂತ ಎಣಿಸೋದಿಲ್ಲ. ಯಾಕಂದರೆ ಇದೆಲ್ಲ ಸಪೋರ್ಟಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೇನೆ. ಐ ಫಾಲೋಡ್ ಆಲ್ ದೇರ್ ಗೈಡ್ಲೈನ್ಸ್ ಫ್ರಮ್ ದ ಬಿಗಿನ್. ಕಾವಂದ್ರೆ ಇವತ್ತು ವೆಲ್ಕಮ್ ಸ್ಪೀಚ್ ಇದು ತೋರಿಸ್ತೇನೆ ನಾನು, ಯಾಕಂದರೆ ಪ್ರೋಗ್ರಾಮ್ ಲಿಸ್ಟ್ ಇದ್ದರೂ ತೋರಿಸೇ ಬರೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗ್ತದೆ, ಎಲ್ಲ ತೋರಿಸೇ ಹೋಗ್ತಾರೆ, ಏನೂ ಇದಿಲ್ಲ. ಹಾಗೆ ಮತ್ತು ಅವರಿಗೆ ಯಾವುದು ಸಂದೇಹ ಬೇಡ ಅಂತ ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್ ಇಟ್ಕೊಂಡು ಬಂದಿದ್ದೇನೆ. ಯಾಕಂತೇಳಿ ಕೆಲವರಲ್ಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗ್ತಾರೆ. ಯಾಕೆ ಫೇಲ್ ಆಗ್ತಾರೆ ಅಂದರೆ ಅಷ್ಟೇ ಹೇಳ್ತಾರೆ, ಹಿಡನ್ ಬೇಡ ನನಗೆ, ಯು ಕಾಂಟ್ ಹಿಡ್ ಯುವರ್ ಸೆಲ್ಫ್ ವೆನ್ ಐ ಕ್ಯಾನ್, ಯು ಹ್ಯಾವ್ ಟು ಕಮ್ ಫ್ರಂಟ್ ಆ್ಯಂಡ್ ಟಾಪ್. ಸೊ ಹಿಂದೆ ಹೋಗಿ ಮಾತಾಡೋದು ಬೇಡ, ಎದುರೇ ಮಾತಾಡಿ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಅವರು, ಅದು ಮರೆಯಲ್ಲಿರಬೇಡಿ, ಎದುರು ಬಂದೇ ಮಾತಾಡಿ ಅಂತ. ಹಾಗೆ ಅವರು ವರ್ಡಲ್ಲಿ ಅವ್ರು ಹೇಳ್ಬೋದು. ಮತ್ತು ಹಾಗೆ ಇದು ಅವರ ಒಂದು ಪ್ರವೃತ್ತಿ. ಹಾಗೆ ಇವರಿಬ್ಬರು ನಮ್ಮ ಕ್ಷೇತ್ರಕ್ಕೆ, ಪ್ರಕೃತಿ ಕ್ಷೇತ್ರಕ್ಕೆ ಕೊಟ್ಟಂಥ ಒಂದು ಇದು ಇಂಪಾರ್ಟೆನ್ಸ್ ಯಾರೂ ಕೊಟ್ಟಿಲ್ಲ ದೇಶದಲ್ಲಿ. ಹಾಗೆ ವರ್ಲ್ಡ್ ಲೆವೆಲಲ್ಲಿ ನಾವು ರೆಕಗ್ನೈಸ್ ಆಗ್ತೇವೆ ಸದ್ಯದಲ್ಲಿ. ಈಗ ಸೆಂಟರ್ ಆಫ್ ಎಕ್ಸಲೆನ್ಸ್ ಆಲ್ರೆಡಿ ಬಂದಿದೆ ನಾವು. ಇನ್ನು ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ನಿಮ್ಮೆಂತ ಲೆವೆಲಿಗೆ ಹೋಗ್ಬೇಕು ನೆಕ್ಸ್ಟ್ ಸ್ಟೇಜ್. ಸೊ ದೇರ್ ವಿ ಗೆಟ್ ಲಾಟ್ ಆಫ್ ಫಂಡ್ಸ್ ಫಾರ್ ದಿ ರಿಸರ್ಚ್ ಇಂಪ್ರೂವ್ ಆಗಬೇಕು ಅಂತ ನಾವು ಸೆಂಟರ್ ಆಫ್ ಎಕ್ಸಲೆನ್ಸೇ ಮಾಡಿದೆ. ಇಟ್ ಈಸ್ ದ ಸೆಕೆಂಡ್ ರಿಸರ್ಚ್ ಲ್ಯಾಬ್ರೇಟರಿ ಇನ್ ದಿ ಕಂಟ್ರಿ. ಸೊ 𝐴IMS ಹತ್ರ ಇದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದ್ದಂಥ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಮಾತ್ರ ಇರೋದು. ದೇಶದಲ್ಲಿ ಎರಡೇ ಇರೋದು, ಅದರಲ್ಲಿ ಒಂದು ನಮ್ಮ ಹತ್ರ ಇದೆ. ಹಾಗೆ ಯಾಕಂತೇಳಿ ಪ್ರಕೃತಿ ಚಿಕಿತ್ಸೆಯನ್ನು ಕ್ವಾಂಟಿಫೈ ಮಾಡಬೇಕಾದ್ರೆ ಅಂಥ ಎಕ್ವಿಪ್ಮೆಂಟ್ ಮಾತ್ರ ಇದೆ. ಮೊದಲೆಲ್ಲ ಯೋಗ ಮಾಡ್ತಾರೆ, ಯೋಗವನ್ನು ಕ್ವಾಂಟಿಫೈ ಮಾಡಲಿಕ್ಕೆ ಆಗಿರಲಿಲ್ಲ. ಯೋಗದಿಂದ ಏನಾಗ್ತದೆ ಕೇಳಿದ್ರೆ ಪಲ್ಸ್ ಜಾಸ್ತಿ ಆಗ್ತದೆ, ಬಿ ಪಿ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಈಗ ನಾವು ಅವ್ರು ಯಾವುದೇ ಸ್ಥಿತಿಯಲ್ಲಿದ್ದರು ಅದು ಒಳಗಿಂದ ಮನಸ್ಸಿನ ಒಳಗಿಂದ ಮೈಂಡನ್ನು ರೆಕಾರ್ಡ್ ಮಾಡಲಿಕ್ಕೆ ಉಂಟು. ಹಾರ್ಟ್ ರೇಟನ್ನು ರೆಕಾರ್ಡ್ ಮಾಡ್ತದೆ, ಸೊ ರೆಸ್ಪಿರೇಟರಿ ರೇಟನ್ನು ರೆಕಾರ್ಡ್ ಮಾಡ್ತದೆ. ಹಾಗೆ ಎಲ್ಲ ದೇಹದ ಚೇಂಜಸನ್ನು ರೆಕಾರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಬಂದಿದೆ. ಅದರಿಂದ ಸಾಧಾರಣ 100 ಪೇಪರ್ ನಾವು ಪಬ್ಲಿಷ್ ಮಾಡಿ ಆಯ್ತು. ಯಾಕಂತೇಳಿದ್ರೆ ನ್ಯಾಚುರೋಪತಿ ಇನ್ನು ಸೆಲ್ಯುಲರ್ ಲೆವೆಲಿಗೆ ಹೋಗ್ಬೇಕು. ನ್ಯಾಚುರೋಪತಿ ಯೋಗ ಅಂಥದ್ದು ಬರೀ ಇದ್ರ ಲೆವೆಲ್ ಇರುತ್ತೆ, ಯಾಕಂದ್ರೆ ಫಿಸಿಕಲ್ ಲೆವೆಲಿಗೆ ಇರುತ್ತೆ. ಈಗ ಸೆಲ್ಯುಲರ್ ಲೆವೆಲಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಅವಶ್ಯಕತೆ ಇದೆ. ಹಾಗೆ ಇದನ್ನೆಲ್ಲ ಮಾಡಿಕೊಡ್ತಿದ್ದಾರೆ. ಯಾಕಂದರೆ ಒಂದು ಸಾರಿ ಕಾವಂದ್ರೆ ಬಂದಾಗ ಹೇಳಿದ್ದು ನಾವು, ಕಾವಂದ್ರೆ ರಿಸರ್ಚ್ ಲ್ಯಾಬ್ ನಮ್ಮದು ರೆಡಿ ಆಗಬೇಕು. ಎಷ್ಟು ಬೇಕು ಕೇಳಿ, ಅದು ಒಂದು ಪಾಲಿಗ್ರಾಫ್ ಬೇಕಾಗ್ತದೆ. ಕೂಡಲೇ ಒಂದು ಪಾಲಿಗ್ರಾಫ್ ಕೊಟ್ಟು ಆ ಪಾಲಿಗ್ರಾಫಲ್ಲಿ ನಾವು ಮಾಡಿದಂಥ ಕೆಲಸದಿಂದ ಇವತ್ತು ಇಷ್ಟು ದೊಡ್ಡ ಸೆಂಟರ್ ಆಫ್ ಎಕ್ಸಲೆನ್ಸ್ ಬಂದಿದೆ. ನನಗೆ ತುಂಬ ಖುಷಿಯಾಗಿದೆ. ಲೈಫಲ್ಲಿ ಒಂದು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತಾಗಿದೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರದಿಂದ ಎಲ್ಲ ಅನುದಾನವನ್ನು ಕೊಟ್ಟರು ಸಹ ಕಾವಂದ್ರೆ ಹೇಳಿದ್ರು ಅದಕ್ಕೆ ಇನ್ನೊಂದು 2 ಕೋಟಿ ಹಾಕಿ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತೇನೆ ಅಂತೇಳಿ. ಹಾಗೆ ಸರ್ಕಾರ ಅನುದಾನವನ್ನು ಬೆಳೆಸ್ಕೊಂಡು ಅವರು ಮಾಡಿದ್ದಲ್ಲ. ಅವ್ರು ಹೇಳಿದ್ದು ಈ ಸಿಸ್ಟಮಿಗೆ ಒಂದು ಒಳ್ಳೆಯ ಲ್ಯಾಬ್ ಬೇಕು, ರಿಸರ್ಚ್ ಲ್ಯಾಬ್ ಬೇಕು. ರಿಸರ್ಚ್ ವಾಸ್ ಇಸ್ ಫಸ್ಟ್ ಪ್ರಯಾರಿಟಿ. ಆಫ್ಟರ್ ದಿ BNOS is over, he said, you need to go for research. So I take a little more time to tell, because today is my day, I feel. If chairperson agrees, I'll tell more. Okay. Then second thing is important things are there. When I went to college, one day Hariji and Harshana both sitting together and called me. And you are going to take the charge of the principal. ನನಗೆ ಗೊತ್ತೇ ಇರಲಿಲ್ಲ. ಅಕ್ಟೋಬರ್ 6ಕ್ಕೆ ಕರೆದ್ರು ಅಂತ ಕಾಣ್ತದೆ. ಅಕ್ಟೋಬರ್ 6ಕ್ಕೆ ಕರೆದು ನಾಳೆ ಹೋಗಿ ಚಾರ್ಜ್ ತಗೊಳ್ಳಿ ಅಂತ ಹೇಳಿದ್ರು. ನಾನಿಬ್ಬರದ್ದು ಮುಖ ನೋಡಿದೆ, ಹೆದರಿಕೆ ಆಯಿತು. ಅದು ಏನು ಹೆದರಬೇಡಿ, ನಾನಿದ್ದೇನೆ. ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕಡಿಮೆ ಇದ್ದಲ್ಲೇ ಹೋಗ್ಬೇಕು, ಮತ್ತು ಜಾಸ್ತಿ ಇದ್ದಲ್ಲ ಹೋಗ್ಲಿಕ್ಕೆ, ಕಡಿಮೆ ಇದ್ದಲ್ಲಿ ಹೋಗಿ ಜಾಸ್ತಿ ಮಾಡಿ ಅಂತ ಹೇಳಿದ್ರು. ಮತ್ತು ಅದನ್ನು ಹೇಳಿದರು, ವರ್ಷಕ್ಕೆ 1 ರಿಪೋರ್ಟ್, ತಿಂಗಳಿಗೆ 1 ಸಾರಿ ಬಂದು ಹೋಗಿ ಏನಾದರೂ ರಿಪೋರ್ಟ್ ಮಾಡಿ, 1 ರಿಪೋರ್ಟ್ ನನಗೆ ಬಂದು ಹೋಗಿ ನನಗೆ ಸಿಗ್ತಾ ಇರಿ ತಿಂಗಳು ಅಂತೇಳಿ. ನಾನು ಎಣಿಸಿದೆ, ನಮಗೂ ಏನು ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ, ಇದು ಮಾಡಿ ರಿಪೋರ್ಟ್ ಕೊಡಬೇಕು. ಹಾಗೆ ಅದೇ ಪ್ರಕಾರ ರಿಪೋರ್ಟ್ ಕೊಡ್ತಾ ಹೋದೆ. ಫಸ್ಟ್ ಕ್ಲಾಸಲ್ಲಿ
ಫಸ್ಟ್ ಮಂತಲ್ಲಿ ಒಂದು ಕಬಡ್ಡಿಯಲ್ಲಿ ಅವಾರ್ಡ್ ಬಂತು. ಅದನ್ನು ನಾನು ತಗೊಂಡು ಹೋಗಿ ಕೊಟ್ಟೆ. ಹಾಗೆ ಖುಷಿ ಆಯಿತು. ಆಗ ನಮ್ಮ ಮಂಜುನಾಥ್ ಪೈಗಳು ಹೇಳಿದರು, ಈ ತಿಂಗಳಿಗೆ ಏನೋ ಒಂದು ರಿಪೋರ್ಟಿಗೆ ಸಿಕ್ಕಿದೆ ವಿಷಯ, ನೆಕ್ಸ್ಟ್ ಮಂತ್ ಏನು ಅಂತ ಕೇಳಿ. ನೆಕ್ಸ್ಟ್ ಮಂತ್ ಸಿಗ್ತದೆ ಅಂತ ಹೇಳಿ. ಇವತ್ತು ಆ ರಿಪೋರ್ಟು ಡೆವಲಪ್ ಆಗಿ ಸಾಧಾರಣ 12 ಪೇಜಿನ ರಿಪೋರ್ಟ್ ಆಗಿದೆ. ತಾನು ಕಡಿಮೆ ಮಾಡಿ ಅಂತೇಳಿ. ಹಾಗೆ ಎಲ್ಲ ರಿಪೋರ್ಟ್ ಅಂದರೆ ಆ್ಯಕ್ಟಿವಿಟೀಸೇ ಅಷ್ಟಾಗ್ತಾಯಿದೆ. ಸ್ಟೂಡೆಂಟ್ಸ್ ಆರ್ ವೆಲ್ ಕೋಆಪ್ರೇಟೆಡ್ ವಿತ್ ಮೀ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ದೇ ವಾಟ್ ಐ ಸೇ ದೇ ಯೂಸ್ ಟು ಡೂ ಇಟ್. ನೌ ಇಫ್ ಐ ಸೇ ದಟ್ ಯು ಹ್ಯಾವ್ ಟು ಗೋ ಟು somewhere and clean the things, they are ready to do it. So they are from different cadres. Some minister's daughter, son is also there. MLA's son is there. Big people are there. And still they follow my words. So that is the way we kept in the college. Not with the strictness. Strictness won't work in the nowadays, this one. Strictness never works. With the strictness, we will lose our religion and this one. So, ಹಾಗೆ ಇನ್ನು ಮತ್ತೆ ಮಾತಾಡ್ತಾ ನನಗೆ ಕೆಲವೊಂದು ಮಾತುಗಳು ಅರ್ಥ ಆಗ್ತದೆ. ಯಾಕಂದರೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದವರು ಹೇಳಲೇಬೇಕು. ಆಯಿತಾ? ಒಂದಂತ ಹೇಳಿದ್ರೆ, ನನಗೆ ಕಷ್ಟಕಾಲ ಬಂದಿತ್ತು ಒಂದು ಸಾರಿ ಬಂದಾಗ ಹರ್ಷಣ್ಣ ಸ್ವಲ್ಪ ಹೆಲ್ಪ್ ಮಾಡಿ, ಹರ್ಷಣ್ಣ ಪೂರ್ಣ ಪ್ರಮಾಣದ ಹೆಲ್ಪನ್ನು ಮಾಡಿದ್ದಾರೆ. ಅಲ್ಲಿದ್ರೆ ನಾವು ನಿಲ್ತವೇ ಇರಲಿಲ್ಲ. ಅದನ್ನೀಗ ಬಿಚ್ಚಿ ಹೇಳಿದ್ದು ಅದು ಸರಿಯಾಗುತ್ತೆ. ನಮಗೆ ಸ್ಟೂಡೆಂಟ್ ಲೈಫಲ್ಲಿ ಒಬ್ಬರು ಥ್ರೆಟ್ ಬಂತು. ಆಗ ಥ್ರೆಟ್ ಬಂದಾಗ ಹರ್ಷಣ್ಣ ಹೇಳಿದರು ಅದನ್ನು, ಸೊ ಯು ಆರ್ ಲೈಕ್ ಮೈ ಚಿಲ್ಡ್ರನ್, ಹೂ ಕ್ಯಾನ್ ಗಿವ್ ಥ್ರೆಟ್ ಇನ್ ವಿಜಯ್ ಆರ್ ಬೆಟರ್. ಈ ಕಾಲ್ ದಟ್ ಫೆಲೋ, ಅವರಿಗೆ ಕಾಲ್ ಮಾಡಿ ಇಮಿಡಿಯೇಟ್ ಹೇಳಿದ್ರು. ಅವ್ರ ಹತ್ರ ಕೇಳಿದರು, ಅಡಿಕೆ ರೇಟ್ ಹೇಗೆ ಉಂಟು ಕೇಳಿದ್ರು. ಯಾಕಂತ ಹೇಳಿದ್ರೆ ಅವರನ್ನು ಇಲ್ಲಿ ಕರೆಸುವುದೇ. ಅವ್ರು ಹೇಳಿದರು, ಹರ್ಷಣ್ಣ ಇಮಿಡಿಯೇಟ್ ಹೇಳಿದರು, ನನಗೆ ಕಳ್ಳರು ಸಿಕ್ಕೊಂಡು ಬಿದ್ದಿದ್ರು, ನಾನು ಮಾಡ್ತೇನೆ, ಅವ್ನು ಸರಿ ಮಾಡ್ತಾನೆ. ಸರಿ ಮಾಡಿ 2 ದಿನದಲ್ಲಿ ಹೇಳಿದರು, ನಿಮ್ಮ ಹತ್ರ ಮೊಬೈಲ್ ಇರಲಿಲ್ಲ, STD ಬೂತಿಂದ ಯಾವ STD ಬೂತಿಂದ ಅದು ಫೋನ್ ಮಾಡಿ, ನಾನು ಹಗಲು ರಾತ್ರಿ ನಿಮ್ಗೆ ಸಪೋರ್ಟ್ ಮಾಡ್ತೇನೆ. ಅಂಥ ಒಂದು ಸೆಕ್ರೆಟರಿ ಯಾರಿದ್ದಾರೆ ಹೇಳಿ ಆ ಟೈಮಲ್ಲಿ. ಹಾಗೆ ನಮಗೆ ಪೇರೆಂಟ್ಸಿಗೂ ಹಾಗೂ ನಮಗೂ ಧೈರ್ಯ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಧನ್ಯವಾದ. ಹಾಗೆ ಮತ್ತು ತಾವಂದರು ಯಾವಾಗಲೂ ನಮಗೆ ಯಾವಾಗಲೂ ಅಂದರೆ ಯಾವಾಗಲೂ ನಮ್ಮನ್ನು ಸ್ಮರಿಸ್ತಾಯಿದ್ರು. ಅವರೆಲ್ಲ ಗೈಡ್ ಮಾಡ್ತಾರೆ. ಗೈಡ್ ಮಾಡಿ ಅವ್ರು ಹೇಳಿಕೊಡೋ ಕ್ರಮ ಅಂದರೆ ಮಕ್ಕಳಿಗೆ ಕೊಡ್ತಾರೆ. ನಮ್ಮ ಸೋಫಾದಲ್ಲಿ ಕೂತ್ಕೊಂಡು ಹೀಗೆ ಮಾಡಿ ಎಂದೂ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಅರ್ಥ ಆಗದೆ ಇನ್ನೊಂದು ಸರಿ ಬನ್ನಿ ಅಂತ ಹೇಳ್ತಾರೆ. ಅಷ್ಟು ಟೀಚಿಂಗ್ ಇತ್ತು. ಮತ್ತು ನಮ್ಮ ಸೆಕ್ರೆಟರಿ ಅವರು ಅಲ್ಲಿ ಇವರು ಡಾಕ್ಟರ್ B. ಯಶೋವರ್ಮ, ಈಸ್ ಎ ವೆರಿ ಗುಡ್, ಈಸ್ ನೋ ಮೋರ್ ನೋ, ಬಟ್ ಈಸ್ ವೆರಿ ಗುಡ್ ಗೈಡ್ ಫಾರ್ ಮೀ. He told you have to go in this way, and if you follow that, he don't come to our path only. So he said, you go according to you. Okay. So once he is satisfied about our caliber, he don't come. With that, this one, I got full freedom there and here. Hospital also, I got full freedom. And that's why, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನನಗೆ ತುಂಬ ಅಪರ್ಚುನಿಟಿ ಸಿಕ್ಕಿದೆ. ಅಪರ್ಚುನಿಟಿ ಅಂದರೆ ಫುಲ್ ಫ್ರೀಡಮ್ ಕೊಡ್ತಾಯಿದ್ವಿ. ಅವರು ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಇಂಟರ್ಫಿಯರ್ ಆಗ್ತಿರಲಿಲ್ಲ. ಹೋಗಿ ತೋರಿಸಿ ಕೂಡ ಮಾಡ್ತಿದ್ರು. ಯಾಕಂದರೆ ಯಾವುದೇ ಒಂದು ಕಾಲೇಜು ಇಂಪ್ರೂವ್ ಆಗಬೇಕಾದ್ರೆ ಫ್ಯಾಕಲ್ಟಿ ಬೇಕು, ಫಂಡಿಂಗ್ ಬೇಕು, ಫ್ರೀಡಮ್ ಬೇಕು. 3 F's ಆರ್ ವೆರಿ ಇಂಪಾರ್ಟೆಂಟ್. ನಮ್ಗೆ 3 F's ಸಿಕ್ಕಿರೋದ್ರಿಂದ ನಾವು ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಹೋಗಲು ಸಾಧ್ಯ ಆಯಿತು. ಅದನ್ನು ನಾನು ಹೇಳ್ತೇನೆ. ಅದೇ ರೀತಿ ಪೇಷನ್ಸ್, ನಮ್ಮಲ್ಲಿ ಟ್ರೀಟ್ ಆದ ಪೇಷನ್ಸ್ ಎಷ್ಟು ಜನ ನಮ್ಮೊಟ್ಟಿಗಿದೆ. ಈಗ ಇವರೆಲ್ಲ ಬಂದ ಕೆಲವು, ಹಾಗೆ ಅವ್ರದ್ದು ಫುಲ್ ಸಪೋರ್ಟ್ ಸಿಕ್ತು. ಮತ್ತು ನಮ್ಮ ಫ್ಯಾಮಿಲಿಯಿಂದ ಯಾವುದೇ ತೊಂದರೆ ಬರಲಿಲ್ಲ. ಕೆಲವು ಈಗ ನಾವು ಮಕ್ಕಳಿಗೆ ರಜೆ ಕೊಡುವ ವಿಷಯಗಳು ನೋಡಿದರೆ ತಲೆ ವಿಷಯ ಆಗ್ತದೆ. ನಾವು 3 ತಿಂಗಳಿಗೆ ಒಂದು ಸಾರಿ ಮನೆಗೆ ಹೋಗ್ತಿದ್ವಿ. ಈಗ ಮಕ್ಕಳು ವಾರಕ್ಕೊಂದು ಸಾರಿ ರಜೆ ಕೇಳಲಿಕ್ಕೆ ಬರ್ತಾರೆ. ಹಾಗೆ ಈ ರೀತಿಯ ತೊಂದರೆಗಳು ಮನೆಯಲ್ಲೂ ಇರಲಿಲ್ಲ. ಸೊ ಮನೆಯಲ್ಲಿ ಹೇಳ್ತೇವೆ, ಧರ್ಮಸ್ಥಳದಲ್ಲಿದ್ದಾನೆ, ಯಾರು ಮದುವೆಗೂ ಕರೆಯುವುದಿಲ್ಲ. ಯಾಕಂದರೆ ಬೇಡ ಅವನು ಧರ್ಮಸ್ಥಳದಲ್ಲಿದ್ದಾನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಹಾಗೆ ಕುಂದಾಪುರ ತಾಲೂಕಲ್ಲೇ ಹಾಗೆ ಧರ್ಮಸ್ಥಳ ಅಂತ ಹೇಗಿದವರು ಅಂದರೆ ಅವರಿಗೆ ದೇವರಿಗೆ ಸಮಾನ. ಹೌದು, ಅವ್ರು ಹೇಳ್ತಿದ್ರು, ನಿನ್ನ ಎಂಜುಬಾಯಲ್ಲೆಲ್ಲ ಹೇಳಬಾರ್ದು ಧರ್ಮಸ್ಥಳ, ನಾವೆಲ್ಲ ಡಿಸ್ಕಸ್ ಮಾಡುವ ಹೇಳಿ ಧರ್ಮಸ್ಥಳ ಅಂತ ಹೇಳಬಾರ್ದು, ವಾಪಸ್ ಹೇಳುವ ಅಂತ ಹೇಳ್ತೀವಿ. ಇಂಥ ಒಂದು ರೆಸ್ಟ್ರಿಕ್ಟೆಡ್ ಇದು ಅದಂದರೆ ಅದು ನ್ಯಾಯ ನೀತಿ ಕಲಿಸಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾರ್ಥಕ. ನಮ್ಮ ತಂದೆ ಹಾಗೆ ಅನುಸ್ಮರಿಸ್ಕೊಳ್ತೇವೆ. ನಮ್ಮ ಬ್ರದರ್ ಸಿಸ್ಟರ್ ಅವರು ಬೆಂಗಳೂರಲ್ಲೊಬ್ಬರಿದ್ದಾರೆ, ಇಬ್ಬರು ಬೆಂಗಳೂರಲ್ಲಿದ್ದಾರೆ. ಸೊ ಅವರುಗಳು ಎಲ್ಲ ಸಪೋರ್ಟ್ಗಳು. ಅದೇ ರೀತಿ ನನ್ನ ಕೊಲೀಗ್ಸ್ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ನಾನು ಯಾವ್ದು ಹೇಳಿದ್ರು ಎಸ್ ಅಂತ ಹೇಳ್ತಾರೆ. ಯಾವ್ದು ಮಾಡಬೇಕಂತ ಹೇಳಿದ್ರೆ ಅದು ಎಸ್ ಅಂತ ಮಾಡ್ತಾರೆ. ಶಿವಪ್ರಸಾದಲ್ಲಿ ಅವರೆಲ್ಲ ನನ್ನಿಂದ 1 year ಜೂನಿಯರ್ ಆದರು. ಶಿವಪ್ರಸಾದ್, ಗೀತಾ
ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಸಪೋರ್ಟ್ ಇಲ್ಲದಿದ್ದರೆ ಯಾವ ಸಂಸ್ಥೆಯನ್ನು ಡೆವಲಪ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಹೊಸ ಸ್ಟಾಫ್ಗಳು ಸಪೋರ್ಟ್ ಮಾಡ್ತಾರೆ. ನಾವು ಅವ್ರನ್ನ ಆ ರೀತಿಯಾಗಿ ನೋಡ್ಕೊಳ್ಳುವಂಥ ಕ್ರಮ ಇದೆ. ಯಾಕಂದರೆ ಇಟ್ಸ್ ಆಲ್ ಇನ್ಸ್ಟ್ರಕ್ಟೆಡ್ ಬೈ ಅಷ್ಟೇ ಹೇಳಿದ್ವಿ. ಅವ್ರು ಒಂದು ಮೀಟಿಂಗಲ್ಲಿ ಒಂದು ಶಬ್ದ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ನಾವು ಏನು ಮಾಡಬೇಕು. ಹೆಚ್ಚು ಶಬ್ದ ಹೇಳೋದಿಲ್ಲ, ನಮಗೆ ಒಂದು ಶಬ್ದ ಹೇಳ್ತಾರೆ. ಏನು ಕಾಲೇಜಲ್ಲಿ ಸ್ವಲ್ಪ ಟೀಚಿಂಗ್ ಎಲ್ಲ ಸರಿಯಾಗ್ತದೆ ಇಲ್ವ, ನಮಗಲ್ಲಿ ಗೊತ್ತಾಯ್ತು ಏನೋ ಆಗಿದೆ ಟೀಚಿಂಗಲ್ಲಿ. ಹಾಗಾಗಿ ಅದನ್ನು ಬಂದು ಹೋದರೆ ಎಲ್ಲ ಸಂಸ್ಥೆಗಳು ಉದ್ಧಾರ ಆಗುತ್ತೆ, ಎಲ್ಲ ಸಂಸ್ಥೆಗಳು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗೆ ನನಗೆ ಫಸ್ಟ್ ಯೋಗ ಡೇ ಮೀಟಿಂಗಿಗೆ ಕಾವಂದರು ಡೆಲ್ಲಿ ಕಳಿಸಿಕೊಡು. ಅವರು ಯೋಗ ಡೇ ಇದು ಮೆಂಬರ್ ಆಗಿ ಬಂದಿತ್ತು. ಅವರು ನಾನು ಬೇಡ ನೀವೇ ಹೋಗಿ ಅಂತ. ಎಲ್ಲಿ ಮೀಟಿಂಗ್ ಇದ್ದ ಸುಷ್ಮಾ ಸ್ವರಾಜ್ ಅಲ್ಲಿ ಮೀಟಿಂಗ್ ಹೋಗಿ ನನಗೆ ತುಂಬ ಆ ಮೀಟಿಂಗನ್ನು ನೋಡಿ ತುಂಬ ಇದಾಯಿತು, ಒಂಥರ ಮನಸ್ಸು ಓಪನ್ ಆಯಿತು. ಅದು ಇವತ್ತಿಗೂ ನನಗೆ ಡೆಲ್ಲಿ ಮೆಂಬರ್ಶಿಪ್ ಸಿಗಲಿಕ್ಕೆ ಅದೇ ಕಾರಣ. ಆ ದಿನ ಅವ್ರು ಹೇಳಿದ ಮಾತು, ನಾನು ತಂದೆ ಸುತ್ತೋಗಿ ಮನೇಲಿದ್ದೆ, ಅಲ್ಲಿಗೆ ಫೋನ್ ಮಾಡಿ ಹೇಳಿ ಆಯ್ತು ಕಾಣೋದು. ನಾವು ನೋ ಅಂತ ಹೇಳೋದಿಲ್ಲ, ಅವ್ರು ಯಾವುದು ಹೇಳಿದ್ರು ನೋ ಅಂತ ಹೇಳೋದು. ಅವ್ರು ಮತ್ತು ಅಷ್ಟಣ್ಣ ಹೇಳಿದ ನೋ ಅಂತ ಹೇಳೋದಿಲ್ಲ. ಯಾಕಂದರೆ ನೋವಂತ ವಿಷಯ ಬರುವುದೇ ಇಲ್ಲ, ಎಲ್ಲದನ್ನು ಅದು ಎಷ್ಟಾಗ್ತದೆ. ಹಾಗೆ ನನಗೆ ತುಂಬ ಸಂತೋಷ ಆಗ್ತದೆ ಇವತ್ತು. ಮತ್ತು ಅಮ್ಮನವರು ಹೇಮಾವತಿ ಆಗಿದ್ದವರು ಮತ್ತು ಸುಪ್ರಿಯ ಅಮ್ಮನವರು ಅವರು ಸಹ ನಮಗೆ ತುಂಬ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೊಲೀಗ್ಸಿಗೆ ಹೇಳಬೇಕಂದ್ರೆ ಅವರೆಲ್ಲ ಸಪೋರ್ಟನ್ನು ಕೊಟ್ಟಿದ್ದಾರೆ. ಹಾಗೆ ಶಾಂತಿಯನ್ನು ಸ್ಟಾಫ್ ಇಸ್ ಮೋಸ್ಟ್ ಲವೇಬಲ್ ಸ್ಟಾಫ್. ಬಿಕಾಸ್ ಮೊದಲಿಂದಲೂ ಅವರು ನನ್ನೊಟ್ಟಿಗಿದ್ದು, ಇವತ್ತು ಹೀಗೆ ಹೋದರೆ ಸಿಗ್ತಾರೆ, ಮಾತಾಡ್ತಾರೆ, ಅಷ್ಟು ಪ್ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ಅವರು, ಹಾಗೆ ನನ್ನ ಮಿಸ್ಸಸ್ ನೆಂಟಿ ಡಾಕ್ಟರ್ ದೀಪಿಕಾ ಶೆಟ್ಟಿ, ಅವಳ ಸಪೋರ್ಟ್ ಅಲ್ಲದೆ ಇದು ಯಾವುದೂ ನಡೆಯೋದಿಲ್ಲ. ಯಾಕಂದರೆ ನನ್ನ ಮನೆಯಲ್ಲಿ ಮಾಡುವಂಥ ತರಲೆಗಳನ್ನು ಯಾರೂ ಮಾಡೋದಿಲ್ಲ. ಯಾಕಂದರೆ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಕೆಲವು ಸಲ ಸಿಟ್ಟು ಬಂದು ಬೈದೇ ಬಿಡ್ತಾರೆ. ಸರಿ ಲಾಸ್ಟಿಗೆ ಹೋಗಿ ಬೈಯೋದು ಅವರಿಗೆ. ಹಾಗೆ ಬೈದಾಗ ರಿಯಾಕ್ಟ್ ಮಾಡಿದ್ರೆ ಸಿಟ್ಟು ಬರ್ತದೆ. ಅದನ್ನೆಲ್ಲ ತಡ್ಕೊಂಡು ನಾನು ಡೆಲ್ಲಿಗೆ 3 ದಿನ 4 ದಿನ ಹೋದಾಗಲೂ ಏನು ಸದ್ಗದ್ದಲ್ಲವಿಲ್ಲದೆ ಅವಳು ಮನೆಯಿಂದ ಮಕ್ಕಳನ್ನು ನಡೆಸ್ಕೊಂಡು ಬಂದಿದ್ದಾಳೆ. ಹಾಗೆ ಇದು ಒಂದು ಮುಖ್ಯವಾದಂಥ ವಿಷಯ. ಅವಳು ಇಲ್ಲದೆ ನಮಗೆ ಆಗೋದಿಲ್ಲ. ಹಾಗೆ ಅವಳು ಸಪೋರ್ಟ್ ಮಾಡಿದ್ದಾಳೆ. ಹಾಗೆ ಮತ್ತು ಎಲ್ಲ ಅಲ್ಯೂಮಿನಿಯಸ್ ನನ್ನೊಟ್ಟಿಗಿದ್ದಾರೆ. ಎಲ್ಲಿ ಅಲ್ಯೂಮಿನಿಯಂ ಇಟ್ಕಾದ್ರು, ಎಲ್ಲಿ ಡೆಲ್ಲಿಗೆ ಹೋದರೆ ಕೂಡಲೇ ಕಾರ್ಯಕ್ರಮ ಎಲ್ಲ ವೆಲ್ಫೇರ್ಸ್ನು. ಅದೊಂದು ಭಾರಿ ಖುಷಿ. ಕಾಂಗ್ರೆಸ್ ಹೋಗೋದಾದ್ರೆ ಅಲ್ಲಿ ಗೊತ್ತಾದರೆ ಅಲ್ಲಿ ಬಂದು ಅವ್ರನ್ನ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ಹಾಗೆ ಅಷ್ಟು ಪ್ರೀತಿಯಲ್ಲಿ ಅಲ್ಯೂಮಿನಿಯಸ್ ಇದ್ದಾರೆ. ಯಾಕಂತೇಳಿದ್ರೆ ನಾವು ಮೊದಲಿಂದಲೂ ಸ್ಟೂಡೆಂಟ್ಸಿಗೆ ಕನೆಕ್ಟ್ ಮಾಡ್ತಾಯಿದ್ದೇವೆ. ನಾವು ಫಸ್ಟ್ ಹೇಳಿದೆ ಸ್ಪೀಕಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ಅವರ್ ಪ್ರೆಸಿಡೆಂಟ್, ಸಚ್ ಎ ಬಿಗ್ ಮ್ಯಾನ್, ಓಕೆ, international man. Nobody knows his importance here. So that's why people are doing all this. So in this case, I am very happy that to be in this is management for 30 years I worked and 5 years education. In between I went for deputation. ಇದೆಲ್ಲ ಎಣಿಸುವಾಗ ನನಗನ್ನಿಸ್ತದೆ ನಾನೇನೋ ಕಾರಣಕ್ಕಾಗಿ ಇಲ್ಲಿ ಬಂದಿರಬೇಕು, ಅಲ್ಲದೆ ನಾನು ಹೇಗೆ ಅಪಾಯಿಂಟ್ ಆಗಿ. ಆ ಟೈಮಲ್ಲಿ ಅಪಾಯಿಂಟ್ ಆಗೋ ಯಾರು ಸೇರಿದ್ರು. ನಮ್ಮಲ್ಲಿ 2 ಜನ, ನಾನು ಮತ್ತು ಅಪರ್ಣ ಮತ್ತು ರಾಜೇಶನ್ ಸೇರಿದ್ದು. ಅವರಿಬ್ಬರು ಪ್ರಿನ್ಸಿಪಾಲ್ಸ್ ಈಗ ಬೇರೆ ಬೇರೆ ಕಡೆಯಲ್ಲಿ. ಹಾಗೆ ಆಯಿತು. ಹಾಗೆ ನಾನು 1-2 ಮಾತನ್ನು ಮುಗಿಸಿ ಇಡೀ ನಮ್ಮ ಇವರು ಹಾಗೆ ಪೇಷಂಟ್ಸು ಹಾಗೆ ನಮಗೆ ಇನ್ಸ್ಪಿರೇಷನ್ ಕೊಡ್ತಾರೆ. ಹಾಗೆ ಬಂದ ಎಲ್ಲ ನಮ್ಮ ಪೇಷಂಟ್ಸು ಏನು ಹೆದರಬೇಡಿ ಡಾಕ್ಟ್ರೆ, ಇಸ್ ದ ಫ್ಯೂಚರ್ ಮೆಡಿಸಿನ್, ನೀವು ಹೆದರಬೇಡಿ ಅಂತ ಹೇಳ್ತೀನಿ. ನಿಮ್ಮ ಫ್ಯೂಚರ್ ಬಗ್ಗೆ ರೆಡಿ ಮಾಡಬೇಕು, ಅದು ಇಂಪಾರ್ಟೆಂಟ್. ಪೇಷಂಟ್ಸು ಹೇಳ್ತಿದ್ರು. ಹಾಗೆ ಪೇರೆಂಟ್ಸ್ ತುಂಬ ಹೊಗಳ್ತಾರೆ ಬಂದು. ಅದು ಯಾವಾಗಲೂ ಹೊಗಳಿಕೆ ಇಂದ ನಾವು ದೊಡ್ಡದಾಗ್ತೇವೆ ಅಂತಲ್ಲ, ಹೊಗಳಿಕೆ ಬೇಕು. ಅಷ್ಟನ್ನು ಹೇಳ್ತಾರೆ, ಹೊಗಳ್ತಾರೆ ನಮ್ಮನ್ನು, ಈಸ್ ಮೈ ಎಸೆಟ್ ಅಂತ ಹೇಳ್ತಾರೆ. ಹಾಗೆ ಅದೆಲ್ಲ ನಮ್ಗೆ ಬೇಕಾಗ್ತದೆ. ಮನಸ್ಸಿಗೆ ಬೇಜಾರಾದಾಗ ಅದನ್ನು ಆಲೋಚನೆ ತಗೊಂಡಾಗ ನಮ್ಮ ಧೈರ್ಯ ಬರ್ತದೆ ಮುಂದೆ. ಹಾಗೆ ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸ್ ಹಾಗೂ ನಮ್ಮ ಪೇಷಂಟ್ಸ್ ಹಾಗೂ ವೆಲ್ವಿಷರ್ಸ್, ನಮ್ಮ ಪ್ರಿನ್ಸಿಪಾಲ್ ಅಂತ ಬಂದಿದ್ದಾರೆ. ಇವರಿಗೆಲ್ಲ ನನ್ನ ಒಂದು ಇವತ್ತು ಹೋಮ್ಲಿ ಮೀಟಿಂಗ್, ಇದು ಯಾರೂ ಇಲ್ಲ, ಬೇರೆ ಯಾರೂ ಇಲ್ಲ. ಹಾಗಾಗಿ ಐ ಆಮ್ ಸ್ಪೀಕಿಂಗ್ ಇನ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಇಂಗ್ಲೀಷ್ ಇಫ್ ಐ ಡೋಂಟ್ ಸ್ಪೀಕ್ ಮೈ ಸ್ಟೂಡೆಂಟ್ಸ್ ವಿಲ್ ಗೋ. ಓಕೆ, ಸೊ ದಟ್ಸ್ ವೈ ಐ ಆಮ್ ಸ್ಪೀಕಿಂಗ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. ಇವೊಂದು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ತಗೊಂಡು ಇಂಗ್ಲೀಷಲ್ಲಿ ಮಾತಾಡಬಾರ್ದು ಅಂತಿದೆ, ಆದರೆ ಅರ್ಥ ಆಗೋದು ಇಂಪಾರ್ಟೆಂಟ್. ಅದು ಅರ್ಥ ಆಗಬೇಕು, ಮಕ್ಕಳಿಗೂ ಅರ್ಥ ಆಗಬೇಕು. ಓಕೆ.
ತಮ್ಮ ಮನದಾಳದ ಮಾತುಗಳಿಗೆ ಧನ್ಯವಾದಗಳು ಸರ್. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು, ಅದೇ ರೀತಿ ಮಾತೃಶ್ರೀಯವರನ್ನು ಶ್ರದ್ಧೆ ಮತ್ತು ಗೌರವದಿಂದ ಸ್ಮರಿಸಿಕೊಳ್ಳುತ್ತಾ, ಈ ದಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ತನ್ನ ಸುದೀರ್ಘ ಸೇವೆಯಿಂದ ನಮ್ಮೆಲ್ಲರ ಆತ್ಮೀಯತೆ ವಿಶ್ವಾಸವನ್ನು ಗಳಿಸಿದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಬೆಳವಣಿಗೆಯಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ವಿಶೇಷ ಕೊಡುಗೆಯನ್ನು ನೀಡಿದಂತಹ ಡಾಕ್ಟರ್ ಪ್ರಶಾಂತ್ ಶೆಟ್ಟರ ಅಭಿನಂದನಾ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಈ ಆತ್ಮೀಯ ಅಭಿನಂದನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ವ್ಯವಸ್ಥೆಗಳ ಹಿಂದಿರುವ ರೂವಾರಿಗಳೂ ಆಗಿರುವ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳು ಆತ್ಮೀಯರಾಗಿರುವ ಶ್ರೀ ಸೀತಾರಾಮ್ ತೋಳ್ಪಡಿತಾರೆ, ಅದೇ ರೀತಿ ಶಾಂತಿವನದ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಶಿವಪ್ರಸಾದ್ ಶೆಟ್ರೆ, ಯೋಗ ಮತ್ತು ನೈತಿಕ ಶಿಕ್ಷಣದ ನಿರ್ದೇಶಕರಾಗಿರುವ ಡಾಕ್ಟರ್ ಶಶಿಕಾಂತ್ ಜೈನ್ರೆ, ಇಲ್ಲಿ ನೆರೆದಿರುವ ಎಲ್ಲ ಆಹ್ವಾನಿತ ಬಂಧು ಭಗಿನಿಯರೇ, ಪತ್ರಿಕಾ ಮಿತ್ರರೇ, ಒಂದು ಮಾತಿದೆ, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂಥೇಳಿ, ಅನ್ನದ ಕಣ ಕಣದಲ್ಲಿಯೂ ಉಣ್ಣುವವನ ಹೆಸರಿದೆ ಅಂಥೇಳಿ. ನಿಮ್ಮ ಜೊತೆ ಸಭೆಯಲ್ಲಿ ಕೂತು ಡಾಕ್ಟರ್ ಪ್ರಶಾಂತ್ ಶೆಟ್ಟರ ಅಭಿನಂದನಾ ಸಮಾರಂಭದ ಆನಂದವನ್ನು ಅನುಭವಿಸುವುದಕ್ಕೆ ಬಂದವನಿಗೆ ಇವತ್ತು ಅತಿಥಿ ಸ್ಥಾನದಿಂದ ಮಾತನಾಡುವಂತಹ ಯೋಗ ಭಾಗ್ಯ ನನ್ನದಾಗಿದೆ. ಪ್ರಶಾಂತ್ ಶೆಟ್ಟರ ವೃತ್ತಿ ಜೀವನದ ಪ್ರಾರಂಭದ ದಿನಗಳಿಂದಲೂ ಉಜಿರೆಯಲ್ಲಿ ಬಂದು ಅವರು ನೆಲೆಸಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ದಿನದಿಂದ ಅವರ ಜೊತೆ ಸಂಪರ್ಕವನ್ನು, ಸಂಬಂಧವನ್ನು ಇಟ್ಟುಕೊಂಡದರ ಪರಿಣಾಮ ಇರಬಹುದೋ ಏನೋ ಅಂತ ಹೇಳುವಂತಹ ಭಾವನೆ ನನ್ನದು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಆದಾಗಲೂ ಕೂಡ ಯೋಗ ಆ ದಿನ ನಾನು ಬೆಂಗಳೂರಿನಲ್ಲಿಯೇ ಇದ್ದೆ ಮತ್ತು ಅವರು ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಆ ಆನಂದವನ್ನು ಸಾಕ್ಷೀಕರಿಸಿದ ಭಾಗ್ಯವೂ ನನ್ನದಾಗಿದೆ. ನಾನು ಬಹಳ ನಂಬಿಕೆ ಇಟ್ಟಂತಹ ಒಂದು ವಾಕ್ಯ, ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದ ಸೆಂಟೆನ್ಸ್ ದ್ಯಾಟ್ ಇಫ್ ಯು ಲವ್ ಸಂಬಡಿ ದೆನ್ ಶೋ ಇಟ್ ಅಂಥೇಳಿ. ಯಾರನ್ನಾದರೂ ನೀವು ಪ್ರೀತಿಸ್ತೀರಿ ಅಂಥೇಳಿ ಆದರೆ ಅದನ್ನು ಮನಸ್ಸಿನೊಳಗೆ, ಹೃದಯದೊಳಗೆ ಇಟ್ಟುಕೊಂಡು ಕೂತ್ಕೊಳ್ಳುವುದಲ್ಲ. ಯಾವುದೋ ಒಂದು ವಿಶೇಷ ಸಂದರ್ಭ ಬಂದಾಗ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮಲ್ಲಿರುವ ಪ್ರೀತಿಯನ್ನು, ಆನಂದವನ್ನು ತೋರಿಸ್ಪಡಿಸಬೇಕು ಅಂತೇಳಿ ಹೇಳ್ತಾರೆ. ಬಹುಶಃ ಡಾಕ್ಟರ್ ಪ್ರಶಾಂತ್ ಶೆಟ್ಟರ ಜೀವನದಲ್ಲಿ ಕರ್ನಾಟಕದ ಅತ್ಯುನ್ನತವಾದಂತಹ ರಾಜ್ಯೋತ್ಸವ ಪ್ರಶಸ್ತಿ ಬಂದಂತಹ ಈ ಶುಭ ಸಂದರ್ಭಕ್ಕಿಂತ ಇದಕ್ಕಿಂತ ದೊಡ್ಡ ಸಂದರ್ಭ ಬೇರೆ ಇರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ಪ್ರಕೃತಿ ಚಿಕಿತ್ಸೆಯ ಈ ಹೊಸ ವಿಷಯ ಅಂತ ಹೇಳಿದರೆ ಎಜುಕೇಷನ್ ಸಿಸ್ಟಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆಗೆ ಒಂದು ಅಧಿಕೃತವಾದಂತಹ ಮುದ್ರೆಯನ್ನು ಒತ್ತಿ
ಅದು ಒಂದು ವಿದ್ಯಾಭ್ಯಾಸದ ರೂಪವಾಗಿ ಈಗಿನ ವ್ಯವಸ್ಥೆಗೆ ಅನುಗುಣವಾಗಿ ಪೂಜ್ಯ ಕಾವಂದರ ದೂರದರ್ಶಿತ್ವದಲ್ಲಿ ಪ್ರಾರಂಭದ ಹಂತದಲ್ಲಿ ಇದನ್ನು ಜನಮಾನಸಕ್ಕೆ ಮುಟ್ಟುವುದಕ್ಕೆ ಮತ್ತು ಇದರಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೂ ಸಾಧ್ಯ, ಅದರ ಜೊತೆಗೆ ಸಮಾಜಕ್ಕೆ ಆರೋಗ್ಯ ಯೋಗವನ್ನು ಕೊಡುವಂತಹ ಒಂದು ಸಾಧನವಾಗಿ, ಒಂದು ಶ್ರೇಷ್ಠ ಸಾಧನವಾಗಿ ಪಡೆಯುವುದಕ್ಕೂ ಸಾಧ್ಯ ಅಂತ ಹೇಳುವಂತಹ ಪ್ರಾರಂಭವನ್ನು ಮಾಡಿದಂಥದ್ದು. ಸಮಾಜ ಹೊಸತನ್ನು ಯಾವತ್ತಿದ್ದರೂ ಸಹಜವಾಗಿ ಕೂಡಲೇ ಸ್ವೀಕರಿಸುವುದಿಲ್ಲ. ನಾನು ಸಹ PUCಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಸೈನ್ಸ್ ವಿದ್ಯಾರ್ಥಿ. ನನಗೆ ಡಾಕ್ಟರ್ ಆಗಬೇಕು ಅಂತ ಹೇಳುವಂತಹ ಆಸೆ ಇತ್ತು. ಆದರೆ ಆಗಿನ ಕಾಲದಲ್ಲಿ ಡಾಕ್ಟರ್ ಅಂತೇಳಿ ಹೇಳಿದರೆ ಅದು MBBS ಮಾಡಿದರೆ ಮಾತ್ರವ ಡಾಕ್ಟ್ರು. ನನಗೆ ಉಡುಪಿಯ ಆಯುರ್ವೇದಿಕ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು. ನನ್ನ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ನೀನೆಂತ ಮಾರಾಯ ಪಂಡಿತ ಆಗಲಿಕ್ಕೆ ಹೊರಟಿದ್ದೀಯಾ ಅಂಥೇಳಿ ಕೇಳಿದರು, ಆಯುರ್ವೇದಕ್ಕೆ ಸೇರ್ತೇನೆ ಅಂತ ಹೇಳಿದಾಗ. ಆ ದಿನ ಆ ಕಾರಣಕ್ಕೆ, ಆದರೆ ನನ್ನ ಯೋಗ ಬಹುಶಃ ನಾನು ನ್ಯಾಯವಾದಿಯಾಗಿ ಈಗ ವಿಧಾನ ಪರಿಷತ್ ಸದಸ್ಯನಾಗುವುದಕ್ಕೆ ದೇವರು ಕಳಿಸಿದ್ದಾನೆ ಅಂತೇಳಿ ತಿಳ್ಕೊಳ್ತೇನೆ. ಆದರೆ ಆ ದಿನಗಳಲ್ಲಿ ಆ ರೀತಿಯ ಮನೋಸ್ಥಿತಿ ಇತ್ತು ಅಂತ ಹೇಳುವಂಥದ್ದು. ಅಂತಹ ದಿನಗಳಲ್ಲಿ ಪ್ರಕೃತಿ ಚಿಕಿತ್ಸೆಯ ಯೋಗದ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದರೆ, ಇವತ್ತು ಕೂತವರಿಗೆ ಇವತ್ತು ಸ್ಪರ್ಧೆ ಇದೆ. ಪ್ರಕೃತಿ ಚಿಕಿತ್ಸೆ ಯೋಗ ಕಾಲೇಜಿಗೆ ಸೇರುವುದು ಅಂತ ಹೇಳಿದರೆ ಅದೊಂದು ಪ್ರತಿಷ್ಠೆಯ ವಿಷಯವೂ ಕೂಡ. ಆ ರೀತಿಯ ಬದಲಾವಣೆ ಆಗಬೇಕು ಅಂತೇಳಿ ಆದರೆ ಅದರ ಹಿಂದೆ ಬಹಳ ದೊಡ್ಡ ಪರಿಶ್ರಮ ಇದೆ, ತಪಸ್ಸಿದೆ, ಯೋಗದಾನ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರುದ್ರಪ್ಪರನ್ನು ಕೂಡ ನಾನು ಸ್ಮರಿಸಿಕೊಳ್ಳುತ್ತಾ, ಪ್ರಾರಂಭದ ದಿನಗಳಲ್ಲಿ ಅವರು ಮಾಡಿರುವ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ, ಡಾಕ್ಟರ್ ಪ್ರಶಾಂತ್ ಶೆಟ್ಟರ ಈ ಸಂಸ್ಥೆ ಪೂಜ್ಯ ಕಾವಂದರ ಏನು ಕಲ್ಪನೆ ಇದೆ, ಏನು ಕನಸಿದೆ, ಅದನ್ನು ಸಾಕಾರಗೊಳಿಸುವಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ನೀಡಿದಂಥವರು ಡಾಕ್ಟರ್ ಪ್ರಶಾಂತ್ ಶೆಟ್ಟರು ಅಂತೇಳಿ ಹೇಳುವುದಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ. ಎಲ್ಲರೂ ಪ್ರಕೃತಿ ಚಿಕಿತ್ಸೆ ಯೋಗಕ್ಕೆ ಅಲ್ಲಿಯ ಆಸ್ಪತ್ರೆಗೆ ಸೇರುವುದು ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕಾದರೆ ನಾನು ಒಂದು ವಾರ ಇದ್ದೆ. ಆವಾಗ ಅಧಿಕೃತವಾಗಿ ಆ ಆಸ್ಪತ್ರೆಯ ಉದ್ಘಾಟನೆ ಆಗಿರಲಿಲ್ಲ. ರಾಷ್ಟ್ರೀಯ ಮಟ್ಟದ ನಾಯಕರುಗಳಿಗೆ ಒಂದು ವಾರದ ಅಲ್ಲಿ ಒಂದು ಚಿಂತನ ಶಿಬಿರ ನಡೆಯಿತು. ಆ ಚಿಂತನ ಶಿಬಿರದಲ್ಲಿ ವ್ಯವಸ್ಥೆಯ ಕಾರ್ಯಕರ್ತನಾಗಿ, ಇದು 30 ವರ್ಷದ ಹಿಂದಿನ ಸಂಗತಿ, ಆ ಶಿಬಿರದ ವ್ಯವಸ್ಥೆಯ ಕಾರ್ಯಕರ್ತನಾಗಿ ನನಗೆ ಸೇವೆ ಸಲ್ಲಿಸುವಂತಹ ಭಾಗ್ಯ ಇತ್ತು. ಅಲ್ಲಿ ನನ್ನ ಜವಾಬ್ದಾರಿ ಏನು ಅಂತೇಳಿ ಕೇಳಿದರೆ, ಬೆಳಗಿನ ಹೊತ್ತು ಶುಗರ್ನ ಸಮಸ್ಯೆ, BPಯ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿರುವಂಥ ಹಿರಿಯರಿದ್ದರಲ್ಲಿ ಯಾರಿಗೆ ಏನು ಯಾವ ರೀತಿಯ ಬೆಳಗಿನ ಪಾನೀಯ ಬೇಕು ಅಂತ ಹೇಳಿದರೆ ಸುಮಾರು ಥರ್ಮಸ್ಗಳಲ್ಲಿ 8 ಬಗೆಯ, ನನಗೆ ನೆನಪಿದೆ, 8 ಬಗೆಯ ಪಾನೀಯಗಳು. ಒಂದರಲ್ಲಿ ಶುಗರ್ ಇಲ್ಲ, ಒಂದರಲ್ಲಿ ಅದಿಲ್ಲ, ಒಂದರಲ್ಲಿ ಇದಿಲ್ಲ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೆ ಅವರಿಗೆ ಕಳಿಸುವ ಜವಾಬ್ದಾರಿ. ಅವರಿಗೆ ಬೇಕಾಗುವಂತಹ ಬೇರೆ ಬೇರೆ ರೀತಿಯ ಭಕ್ಷ್ಯ ಭೋಜನಗಳು, ಧರ್ಮಸ್ಥಳ ಅಂತ ಹೇಳಿದ ಮೇಲೆ ಭಕ್ಷ್ಯ ಭೋಜನಗಳಿಗೆ ಆಗಲೇ ಹರ್ಷೇಂದ್ರ ಕುಮಾರ್ ಅವರು ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಮಧ್ಯಾಹ್ನದ ಅಂದರೆ ಊಟದ ಸಮಯ ಹತ್ತಿರ ಬರ್ತಾ ಇದೆ, ಆದರೂ ಒಳ್ಳೆಯ ಊಟದ ವ್ಯವಸ್ಥೆ ಇದೆ ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಳ್ತಾ ಬೇರೆ ಬೇರೆ ರೀತಿಯಲ್ಲಿ ಟೇಸ್ಟ್ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿತ್ತು. ಎಲ್ಲರೂ ತೂಕ ಕಡಿಮೆ ಮಾಡಿ ಆಸ್ಪತ್ರೆಯಿಂದ ಹೋದರೆ ನಾನು ತೂಕ ಹೆಚ್ಚಿಸಿಕೊಂಡು ಆಸ್ಪತ್ರೆಯಿಂದ ಹೋಗಿದೆ, ಸ್ವಲ್ಪ 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 ತಿಂದು. ಆದರೆ ಇವತ್ತಿನವರೆಗೂ ನನಗೆ ಪ್ರಶಾಂತ್ ಶೆಟ್ಟರ ಕೈಯಲ್ಲಿ ಆ ಚಿಕಿತ್ಸೆಯ ಪಡೆಯುವಂತಹ ಅಥವಾ ಆ ಆಸ್ಪತ್ರೆಯಲ್ಲಿ ನಿಲ್ಲುವಂತಹ ಯೋಗ ಇನ್ನೂ ಸಹ ಬರಲಿಲ್ಲ. ನನ್ನ ಯೋಗ ಏನು ಅಂತೇಳಿ ಬೇಡ ಅಂತೇಳುವಂಥದ್ದು ಖಂಡಿತ. ಆದರೆ ನನ್ನ ಯೋಗ ಯಾವುದು ಅಂತೇಳಿ ಕೇಳಿದರೆ
ರಾಷ್ಟ್ರೀಯ ಮಟ್ಟದ ನಾಯಕರಿಂದ ಆದಿಯಾಗಿ ಇಲ್ಲ ಸೀತಾರಾಮರಿಗೆ ಇಲ್ಲ ಪ್ರಶಾಂತ್ ಶೆಟ್ಟರಿಗೆ, ನೋಡಿ ಇಂಥವ್ರು ಬರ್ತಾ ಇದ್ದಾರೆ ಸ್ವಾಮಿ, ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳಿದಾಗ ನಿಜವಾಗಿ ಹೇಳ್ತೇನೆ, ಈ ಸಂಸ್ಥೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಂಥೇಳಿ ಆದರೆ ಇಂಥವರ ಪರಿಶ್ರಮ. ನಾನು ಪೂಜ್ಯರನ್ನು ಬಹಳ ಮೆಚ್ಚುವಂಥದ್ದು ಅಥವಾ ಗೌರವಿಸುವಂಥದ್ದು ಇನ್ನೊಂದು ಯಾವುದು ಅಂತೇಳಿ ಕೇಳಿದರೆ, ಯಾವುದೇ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿ ಆ ಸಂಸ್ಥೆಗೆ ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಸುವಂತಹ ಒಂದು ಕೌಶಲ ಏನಿದೆ ಅವರದು, ಅದನ್ನು ಮೆಚ್ಚುವಂಥದ್ದೇ. ಆ ಹಿನ್ನೆಲೆಯಲ್ಲಿ ಈ ಪ್ರಕೃತಿ ಚಿಕಿತ್ಸೆ ಯೋಗದ ಶಾಲೆಗೆ ಕಾಲೇಜಿಗೆ ಡಾಕ್ಟರ್ ಪ್ರಶಾಂತ್ ಶೆಟ್ಟರನ್ನು ಅರ್ಹವಾಗಿ ಅವರಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಪ್ರಕೃತಿ ಚಿಕಿತ್ಸೆ ಅಂತೇಳಿ ಹೇಳುವಂಥದ್ದು ನಮಗೆ ಸಹಜವಾಗಿ ನಮ್ಮ ದೇಹದ ಪರಿಸ್ಥಿತಿಗೆ ಹೊಂದುವಂತಹ ಒಂದು ವಿಧಾನ. ಅದು ಎಲ್ಲವೂ ಕೂಡ ಕೂಡಲೇ ಈಗಿನ ಫಾಸ್ಟ್ ಫುಡ್ಡಿನ ಹಾಗೆ ಬದಲಾವಣೆ ಬರುವುದಕ್ಕೆ ಸಾಧ್ಯ ಇಲ್ಲ. ಒಂದು ದೋಹಾ ಇದೆ ಗುರುನಾನಕರದು, ಧೀರೆ ಧೀರೆ ರೇ ಮನ ಧೀರೆ ಸೆ ಸಬ್ ಕುಚ್ ಹೋಯ್ ಮಾಲಿ ಸಿಂಚೆ ಸೌಗಡ ಋತು ಆಯೇತೋ ಫಲು ಹೋಯ್. ಅದು ಪ್ರಶಾಂತ್ ಶೆಟ್ಟರ ಜೀವನಕ್ಕೂ ಅನ್ವಯ ಆಗ್ತದೆ ಮತ್ತು ಪ್ರಕೃತಿ ಚಿಕಿತ್ಸೆಯ ವ್ಯವಸ್ಥೆಗೂ ಅನ್ವಯ ಆಗ್ತದೆ. ಯಾವುದೇ ಸಂಗತಿಗಳಿರಲಿ ಕೂಡಲೇ ಬದಲಾವಣೆ ತರುವುದಕ್ಕೆ ಸಾಧ್ಯ ಇಲ್ಲ. ಒಂದು ಗಿಡಕ್ಕೆ 100 ಕೊಡ ನೀರನ್ನು ಒಮ್ಮೆಲೆ ಹಾಕಿತು ಅಂತ ಹೇಳಿದ ತಕ್ಷಣ ಅದು ಫಲ ಕೊಡೋದಿಲ್ಲ. ತಾಳ್ಮೆ ಬೇಕು, ಅದರ ಹಿಂದೆ ಶ್ರಮ ಬೇಕು, ಕಾಯಬೇಕು, ನಿರಂತರ ಪ್ರಯತ್ನ ಮಾಡ್ತಾ ಇರಬೇಕು. ಆವಾಗ ಸಮಯ ಕೂಡಿ ಬಂದಾಗ ಅದು ಫಲವನ್ನು ಕೊಡ್ತದೆ. ಇವತ್ತು ಪ್ರಕೃತಿ ಚಿಕಿತ್ಸೆ ಈ ವ್ಯವಸ್ಥೆ ಇಡೀ ವಿಶ್ವಮಾನ್ಯವಾಗಿ ಧರ್ಮಸ್ಥಳದಿಂದ ಮೂಡಿ ಬಂದಿದೆ ಅಂಥೇಳಿ ಆದರೆ ಪೂಜ್ಯ ಕಾವಂದರ ಜೊತೆಗೆ ಡಾಕ್ಟರ್ ಪ್ರಶಾಂತ್ ಶೆಟ್ಟರಂತಹ ಅದರ ಬಗ್ಗೆ ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿದಂಥವರ ಪ್ರಯತ್ನ ಇದೆ. ಅದಕ್ಕೆ ಅರ್ಹವಾಗಿಯೇ ಅವರಿಗೆ ಈ ರಾಜ್ಯೋತ್ಸವದ ಪ್ರಶಸ್ತಿ ಬಂದಿದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸಾವಿರ ವರ್ಷಗಳ ಸನಾತನ ಪರಂಪರೆಯಲ್ಲಿ ಯಾವ ಪ್ರದೇಶದಲ್ಲಿ ಏನು ತಿನ್ನಬೇಕು, ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯ ಅಕ್ಕಿ ಊಟ ಮಾಡಬೇಕು, ಯಾವ ಋತುವಿನಲ್ಲಿ ಹೇಗೆ ಆಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳುವಂತಹ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ ಹೇಳುವಂಥದ್ದು. ಆದರೆ ನಾವು ಆಧುನಿಕತೆಯ ಭರದಲ್ಲಿ ನಮ್ಮತನವನ್ನು ನಾವು ಮರೆತಿದ್ದೇವೆ. ನಮ್ಮತನವನ್ನು ಯಾವಾಗ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಆವಾಗ ಖಂಡಿತವಾಗಿಯೂ ಈ ದೇಶದ ಸಂಸ್ಕೃತಿಯಲ್ಲಿ, ಈ ದೇಶದ ಎಲ್ಲ ಆಚಾರ ವಿಚಾರಗಳಲ್ಲಿ ವೈಜ್ಞಾನಿಕವಾಗಿರುವಂತಹ ಸಂಗತಿಗಳು ಬಹಳ ಸ್ಪಷ್ಟವಾಗಿ ಸಾವಿರ ವರ್ಷಗಳ ಜೀವನದ ಅನುಭವದ ಆಧಾರದ ಮೇಲೆ ನಮಗೆ ಹಿರಿಯರು ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಒಂದು ಸಣ್ಣ ವಿಸ್ಮೃತಿ ನಮಗೆ ಬಂದಿದೆ. ಸ್ವಾಮಿ ವಿವೇಕಾನಂದರ ಮಾತನ್ನು ಹೇಳುವುದಂಥೇಳಿ ಆದರೆ, ಎಜುಕೇಷನ್ ಈಸ್ ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಡಿವಿನಿಟಿ ವಿತ್ ಇನ್ ಅಸ್. ನಮ್ಮೊಳಗಿರುವಂತಹ ಆ ದೈವಿಕವಾದಂತಹ ಶಕ್ತಿಯ ಪ್ರಕಟೀಕರಣವೇ ವಿದ್ಯಾಭ್ಯಾಸದ ಉದ್ದೇಶ. ಈ ದೇಹದಲ್ಲಿ ಏನಾದರೂ ತೊಂದರೆಗಳಾದರೆ ಆ ತೊಂದರೆಗಳನ್ನು ಸರಿ ಮಾಡುವಂತಹ ಒಂದು ಮೆಕ್ಯಾನಿಸಮ್ ನಮ್ಮ ದೇಹದ ಒಳಗೆ ಇದೆ. ಆದರೆ ಅದನ್ನು ಗುರುತಿಸಿ ಅದನ್ನು ಕೊಡುವಂತಹ ದೃಷ್ಟಿಯಲ್ಲಿ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ರುದ್ರಪುರ ಒಂದು ಮಾತನ್ನು ಹೇಳ್ತಿದ್ರು ಸೇರುವಾಗ, ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವ್ಯವಸ್ಥೆಯ ಬಗೆ ಹೇಗೆ ಅಂತೇಳಿ ಕೇಳಿದರೆ, ರೀತಿ ಹೇಗೆ ಅಂತೇಳಿ ಕೇಳಿದರೆ, ಎಲ್ಲಿಯಾದರೂ ಗೋಡೆಯ ಒಳಗೆ ಒಂದು ಏನು ಹೋಲ್ ಅಥವಾ ಒಂದು ರಂಧ್ರ ಮಾಡಿ ಸುರಂಗ ಮಾಡಿ ಒಳಗೆ ಹೋದರೆ ಒಂದು ಇಲಿ. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವ್ಯವಸ್ಥೆ ಹೇಗೆ ಅಂತೇಳಿ ಕೇಳಿದರೆ, ಅದಕ್ಕೆ ಹೊಗೆಯನ್ನು ಬಿಟ್ಟು ನೀರನ್ನು ಹಾಕಿ ಆ ಇಲಿಯನ್ನು ಹೊರಗೆ ತಂದು ಮತ್ತೆ ಆ ರಂಧ್ರವನ್ನು ಬಂದ್ ಮಾಡುವಂಥದ್ದು ಯೋಗ ಸಿಸ್ಟಮ್ನ ಅಥವಾ ಪ್ರಕೃತಿ ಚಿಕಿತ್ಸೆಯ ವ್ಯವಸ್ಥೆ. ಬೇರೆ ಎಲ್ಲ ಇಲಿ ಒಳಗೆ ಇರುವಾಗಲೇ ಹೊರಗಿನ ರಂಧ್ರವನ್ನು ಬಂದ್ ಮಾಡಿದರೆ
ಅದರ ಸೈಡ್ ಎಫೆಕ್ಟ್ಸ್ ಮತ್ತೆ ಗೊತ್ತಾಗುವಂಥದ್ದು. ಹಾಗಾಗಿ ನಮ್ಮದರ ಬಗ್ಗೆ ನಮಗೆ ನಂಬಿಕೆ ಬೇಕು, ಶ್ರದ್ಧೆ ಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕೊನೆಯದಾಗಿ ಇಷ್ಟೊಂದು ಅನುಭವ ಇರುವಂಥವರು, ಈ ರೀತಿಯ ಒಂದು ಜ್ಞಾನ ಇರುವಂಥವರು ಅಪರೂಪಕ್ಕೆ ಸಿಗ್ತಾರೆ. ಹಾಗಾಗಿ ಒಂದು ಪ್ರಾರ್ಥನೆ ಇದೆ ಭಗವಂತನಲ್ಲಿ. ನಾವು ಬೆಳಗಿನ ಹೊತ್ತು ಪ್ರಾರ್ಥನೆ ಮಾಡ್ತೇವೆ. ಶ್ರದ್ಧಾಂ ವಿದ್ಯಾಂ ಬುದ್ಧಿಂ ಶ್ರಯಂ ಬಲಂ ತೇಜ ಆಯುಷ್ಯ ಆರೋಗ್ಯಂ ಅಂತ ಹೇಳುವಂತಹ ಪ್ರಾರ್ಥನೆ ನೀಡ್ತೇವೆ. ಸಮಾಜಕ್ಕೆ ಅಪರೂಪವಾಗಿ ಸಿಗುವಂತಹ ಈ ರೀತಿಯ ಸಾಧಕರಿಗೆ ಭಗವಂತ ಮತ್ತು ಅವರ ಕುಟುಂಬಕ್ಕೆ ಸಮಾಜದ ಜನರ ಸೇವೆ ಮಾಡುವಂತಹ ಇನ್ನಷ್ಟು ಶಕ್ತಿಯನ್ನು ಆ ಭಗವಂತ, ಅದು ಸಹ ಈ ಸನ್ಮಾನ ಆಗುತ್ತಿರುವಂತಹ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಕ್ಷೇತ್ರ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಒಂದು ಧರ್ಮಾಧಿಕಾರಿ ಸ್ಥಾನದಿಂದ ಈ ಕಾರ್ಯಕ್ರಮ ಇಲ್ಲಿ ಬಹಳ ಚಂದ ರೀತಿಯಲ್ಲಿ ಸಂಪನ್ನಗೊಂಡಿದೆ. ಭಗವಂತ ಈ ಎಲ್ಲ ಸಂಗತಿಗಳನ್ನು ಡಾಕ್ಟರ್ ಪ್ರಶಾಂತ್ ಶೆಟ್ಟರಿಗೆ ಮತ್ತು ಅವರ ಕುಟುಂಬಕ್ಕೆ, ಸಮಾಜಕ್ಕೆ ಸೇವೆ ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ವಂದನೆಗಳು ಸರ್. ಡಾಕ್ಟರ್ ಪ್ರಶಾಂತ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರವರ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮವರೇ ಆದ ಪ್ರತಾಪ್ ಸಿಂಗ್ ನಾಯ್ಕರವರೇ, ಇವತ್ತಿನ ಮದುಮಗ ಡಾಕ್ಟರ್ ಪ್ರಶಾಂತ್ ಅವರೇ, ಮನೆಯವರು ಕೂತಿದ್ರೆ ಇನ್ನೂ ಚೆನ್ನಾಗಿರೋದು. ಮನೆಯವರು ಹೀಗೆ ಕೆಳಗೆ ಕೂತಿದ್ದಾರೆ, ಪರವಾಗಿಲ್ಲ. ಈ ಒಂದು ವ್ಯವಸ್ಥೆ ಮಾಡಿದಂಥ ಸಂಸ್ಥೆಯ ಕಾರ್ಯದರ್ಶಿಯವರಾದ ಸೀತಾರಾಮ ತೋಳ್ಪಡಿತಾರೆ, ನಮ್ಮ ಪ್ರಕೃತಿ ಚಿಕಿತ್ಸೆಯ ಡಾಕ್ಟರ್ ಶಿವಪ್ರಸಾದರವರೇ ಮತ್ತು ಶಶಿಕಾಂತ್ ಜೈನ್, ವೇದಿಕೆಯ ಮುಂದೆ ಎಲ್ಲ ಗಣ್ಯರು ಬಂದಿದ್ದೀರಿ, ಅಭಿಮಾನಿಗಳು ಬಂದಿದ್ದೀರಿ, ಗುರು ಹಿರಿಯರು ಬಂದಿದ್ದೀರಿ, ಮತ್ತು ವಿದ್ಯಾರ್ಥಿ ವೃಂದ, ಹಳೆ ವಿದ್ಯಾರ್ಥಿಗಳು, ಹಳೆ ಡಾಕ್ಟರ್ಸು ಮತ್ತು ಮಾಧ್ಯಮ ಮಿತ್ರರನ್ನೆಲ್ಲ ಗುರುತಿಸಿ ಒಂದು 2 ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರತಾಪ್ ಸಿಂಗ್ ನಾಯ್ಕರು ಹೇಳಿದರು ಊಟದ ರೆಡಿ ಆಯಿತು ಅಂತ. ಸೊ ಹುಡುಗರೆಲ್ಲ ರೆಸ್ಟ್ಲೆಸ್ ಆದರು ಊಟಕ್ಕೆ ಹೋಗಬೇಕು ಅಂತ. ಆದರೆ ನಿಮ್ಮನ್ನು ಒಂದು 10 ನಿಮಿಷ ಆದರೂ ತಡೆದು ಹಿಡಿಬೇಕಾಗ್ತದೆ ನಾನು. ಪ್ರಥಮವಾಗಿ ಇಲ್ಲಿ ನೀವು ಯಾರು ಡಾಕ್ಟರ್ ಪ್ರಶಾಂತ್ ಅವರ ಗುರುಗಳಾಗಿ ಬಂದಿದ್ದೀರಿ, ನಿಮ್ಮ ಊರಿನವರನ್ನೆಲ್ಲ ನಾನು ಗುರುತಿಸಿ, ನಿಮ್ಮ ಊರಿನ ಎಲ್ಲ ಬಂಧುಗಳನ್ನು ಗುರುತಿಸಿ, ಇವತ್ತು ನಿಮಗೆ ಬಹುಶಃ ಅತ್ಯಂತ ಸಮಾಧಾನ ಮತ್ತು ಸಂತೋಷದ ದಿನ. ಅವರನ್ನು ಸಣ್ಣ ವಿದ್ಯಾರ್ಥಿಯಾಗಿ ನೋಡಿದವರು ಈಗ ಬೃಹತ್ ಆಕಾರವಾಗಿ ಅವರನ್ನು ರಾಜ್ಯೋತ್ಸವ ಪ್ರಶಸ್ತಿ ದಕ್ಕಲಿಕ್ಕೆ ನಿಮ್ಮ ಕೆಳಮಟ್ಟದ ಹಾಕುವಂಥ ಒಂದು ಒಳ್ಳೆಯ ವ್ಯವಸ್ಥಿತ ಗೊಬ್ಬರ, ಆರೋಗ್ಯಕರವಾದಂಥ ಗೊಬ್ಬರವನ್ನು ಹಾಕಿದ್ರಿಂದ ಈ ಮರ ಬಲವಾಗಿ ಕೀರ್ತಿಗೆ ಬರುವ ಹಾಗೆ ಬೆಳೀತು. ಇದು ಪ್ರಥಮವಾಗಿ ನಿಮಗೆ ಎಲ್ರಿಗೂ ನಾನು ನೆನಪಿಟ್ಕೊಳ್ಬೇಕಾಗ್ತದೆ. ಇನ್ನೊಂದು, ಅವರ ತಂದೆ ತಾಯಂದ್ರನ್ನು ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ನೆನಬೇಕು. ಯಾಕೆ ಅಂತ ಹೇಳಿದರೆ, ಪ್ರಕೃತಿ ಚಿಕಿತ್ಸೆ ಅಂತ ಹೇಳುವಂಥ ವಿಷಯವೇ ಗೊತ್ತಿರಲಿಲ್ಲ ಸಮಾಜಕ್ಕೆ, ಜನರಿಗೆ ಗೊತ್ತಿರಲಿಲ್ಲ. ನಮ್ಮ ಜಿಂದಾಲ್ ಅವರು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿ ಮಾಡ್ತಾಯಿದ್ರು, ನಾವೆಲ್ಲರೂ ಹೇಳ್ತಾಯಿದ್ರು ಅಲ್ಲಿ ಉಪವಾಸ ಕೂತ್ಕೊಳಿಸ್ತಾರಂತೆ, ಹಾಗಂತೆ ಹೀಗಂತೆ ಅಂತ. ಆದರೆ 84ನೇ ಇಸ್ವಿಯಲ್ಲಿ ಒಂದು ದಿವಸ ಡಾಕ್ಟರ್ ರುದ್ರಪ್ಪ ಅಂಥೇಳಿ ಬಂದು ಕೂತರು ನನ್ನ ಆಫೀಸಲ್ಲಿ. ಏನು ಅಂತ ಕೇಳಿದರೆ, ನಾನು ಡಾಕ್ಟರ್ ರುದ್ರಪ್ಪ ನೇಚರ್ ಕ್ಯೂರ್ ಡಾಕ್ಟ್ರಾಗಿ ಬಂದಿದ್ದೇನೆ ಅಂತ. ನಾನು ಹೇಳಿದೆ, ಇವನೇನು ಮಾರ್ಗ ತಪ್ಪಿ ಬಂದಿದ್ದಾನ ಅಂತ ತಿಳ್ಕೊಂಡೆ. ಮತ್ತು ಇಂಟ್ರೋಕಾಮಲ್ಲಿ ದೊಡ್ಡವರಿಗೆ ಫೋನ್ ಮಾಡಿದೆ,
ಆಗ ಅವ್ರು ಹೇಳಿದರು, ಅಂದಂದು ಹಾಗೇನು ಪಣ್ತೆ ಬರ್ರ. ಮತ್ತು ನಾನು ಒಳಗೆ ಹೋದೆ ಅವ್ರ ಹತ್ರ. ಏನು? ಹೌದು ಮಾರಿ, ಒಂದು ಹಾಸ್ಪಿಟ್ಲ್ ಓಪನ್ ಮಾಡಬೇಕು ಅಂತ ಉಂಟು. ಎಲ್ಲಿ, ಏನು ಅಂತ ಹೇಳಿದ್ರು. ಅದು ನಿನ್ನ ಕೆಲಸ ಅಂತ ಹೇಳಿದರು. ಸರಿ, ಮತ್ತು ಅದು ದೊಡ್ಡ ಕತೆ, ನಾನೊಂದು ಕತೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. 89ರಲ್ಲಿ 85, 86, 87ರಲ್ಲಿ ನಾವು ಕಾಲೇಜ್ ಮಾಡುವಂಥ ವ್ಯವಸ್ಥೆಗೆ ಹೊರಟೆವು. ಆದರೆ ಪ್ರಶಾಂತನ ತಂದೆ ತಾಯಂದರು ಅವರು ಆ ಬ್ಯಾಚಿನವರು, ನಾನು ಹೇಳಿದವರು ಒಬ್ಬರೇ ಅಲ್ಲ, ಆ ಬ್ಯಾಚಿನಲ್ಲಿ ಎಷ್ಟು 17 ಹುಡುಗರನ್ನೇನು ನೆನಪುಂಟು, ಬಂದು ಸೇರಿಸಿದರು. ಏನಾಯಿತು, ನಾವು ಕಟ್ಟಡ ತುಂಬ ಚೆಂದ ಮಾಡಿ ಕಟ್ಟಿದ್ದೇವೆ, ನೀವು ನೋಡಿದ್ದೀರಿ. ದೊಡ್ಡವರಿಗೆ ಕಟ್ಟಡ ಕಟ್ಟುವಂಥದ್ದು ಒಳ್ಳೆಯ ಇದು, ಅಂದರೆ ಅದು ಆಕರ್ಷಣವಾಗಿರಬೇಕು. ಮತ್ತು ಇದಕ್ಕೆ ಒಂದು ನೇಚರ್ಗೆ ಇವ್ರಿಗೊಂದು ಒಂದು ಜನ್ಮ ಕೊಟ್ಟ ಮೇಲೆ ಅದನ್ನು ಸರಿಯಾಗಿ ಅದನ್ನು ಆಕಾರಕ್ಕೆ ತರಬೇಕು ಅಂತ ಹೇಳುವಂಥ ಒಂದು ಹಂಬಲ. ನಾವು ಕ್ಲಾಸ್ ರೂಮ್ ಎಷ್ಟು ದೊಡ್ಡದಿರಬೇಕು ಅಂತ ಹೇಳಿದರೆ 25 ಹುಡುಗರಿದ್ದು ಕ್ಲಾಸ್ ರೂಮ್ ಮಾಡಿದ್ದೆವು. 4-5 ವರ್ಷದಲ್ಲೇ ಬಂತು, ಏನು ಸ್ವಾಮಿ 50 ಜನ ಹುಡುಗರು, ನಮಗೆ ಆ ಕ್ಲಾಸ್ ರೂಮ್ ಸಾಕಾಗೋದಿಲ್ಲ ಅಂತ. ಇನ್ನೂ ದೊಡ್ಡದು ಮಾಡಿದರು. ಈಗ 120 ಹುಡುಗರು ಬಂದರು. ಅದು 120 ಹುಡುಗರು ಬರಲಿಕ್ಕೆ ಕಾರಣ ಡಾಕ್ಟರ್ ಪ್ರಶಾಂತ್ ಅವರು. ಅದು ಒಂದು ನಮಗೆ ಎಲ್ಲಿವರೆಗೆ ಅಂದರೆ, ಕಾಲೇಜಿಗೆ ಪ್ರಿನ್ಸಿಪಾಲ್ರು ಯಾರು ಅಂತೇಳಿ ಗೊತ್ತಿಲ್ಲ. ಅಲೋಪತಿಯವರೇ ಪ್ರಿನ್ಸಿಪಾಲ್ ಆಗಬೇಕು. ಅಲೋಪತಿಯವರಿಗೆ ನೇಚುರೋಪತಿ, ಆಯುರ್ವೇದ ಅಂದರೆ ಅಲರ್ಜಿ. ಅವರು ಏನಾದರೂ ಕೊಕ್ಕೆ ಹಾಕೋದು, ಅದು ಸರಿ ಇಲ್ಲ. ಎಲ್ಲಿಯಾದರೂ ಉಂಟ ಉಪವಾಸ ಕೂತ್ಕೊಳ್ಳೋದು, ಹೊಟ್ಟೆಗೆ ಬಟ್ಟೆ ಕಟ್ಟಿ ಉಪವಾಸ ಕೂತ್ಕೊಳ್ಳೋದು ಎಲ್ಲಾದರೂ ಉಂಟ ಅಂತ. ರುದ್ರಪ್ಪನವರು ಹಠ ಮಾಡೋದು, ಏನು ಈ ನ್ಯಾಯ ಪ್ರಭಾಕರ್ ನಮ್ಮ ಕಾರ್ಯದರ್ಶಿಯವರು, ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಬೇಕಾಗ್ತದೆ. ಅವರು ಅದನ್ನು ಹೇಗಾದರೂ ಬ್ಯಾಲೆನ್ಸ್ ಮಾಡಿ ಈ ಸ್ಥಾನಕ್ಕೆ ತಂದಿಟ್ಟರು. ಡಾಕ್ಟರ್ ಯಶೋವರ್ಮರು ಇದ್ದಾರೆ. ಬಟ್ ಇದು ನೈಜ ನಡೆದಂಥ ವಿಚಾರ. MD ಸಿಗಲಿಕ್ಕೆ ಅದು ಎಷ್ಟೋ ವರ್ಷ ಬೇಕಾಯಿತು. ಇವರು ಹೋಗಿ ಅಲ್ಲೆಲ್ಲ ಯೂನಿವರ್ಸಿಟಿಯಲ್ಲಿ ಕನ್ವಿನ್ಸ್ ಮಾಡಿ ಎಲ್ಲ ಬಂದು ಎಲ್ಲ ಆಯ್ತು. ಈಗ ಎದ್ದದ್ದು ಮೆಲುಕು ಹಾಕುವಂಥ ಸಂದರ್ಭ ಅಂಥೇಳಿ ನಾನು ಹೇಳೋದು. ಯಾಕೆ ಇದನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ ಅಂದರೆ, ದಿಸ್ ಈಸ್ ವಾಟ್ ವಿ ಹ್ಯಾವ್ ಅಂಡರ್ಗಾನ್ ವೆನ್ ವಿ ಹ್ಯಾವ್ ಬಿಲ್ಡ್ ದಿಸ್ ಇನ್ಸ್ಟಿಟ್ಯೂಷನ್. ದಿ ಯಂಗ್ಸ್ಟರ್ಸ್ who have joined and who are in third year, final year, should understand how much earlier days, what all we have suffered. But it is not that these people have ತ್ಯಾಗ ಮಾಡಿದ್ದಾರೆ. They have literally, they have what you call sacrificed. Literally they have sacrificed. But now today they are the people who has taken naturopathy to great heights. Management is there, institution is there, 𝐜𝐺 is there, 𝐜𝐺's vision is there. I always say he is a creator. 𝐜𝐺, Virendra 𝐜𝐺 is a creator. We are the executors. When an execution comes successful, the creator gets the what you call. So what we think, we all worked hard for that. Anything comes from naturopathy, immediately we start say, yes, what is that? Then we had to construct a hospital. It is not an easy challenge. They say we want black mud, ಕಪ್ಪು ಮಣ್ಣು ಬೇಕು, ಎಲ್ಲಿಂದ ತರೋದು? Then we have to go to Dharwad. Then there was no mobile, there was no communication. All those things we underwent. But today it has given a very big thing. And we are having, this is the 3rd Rajyotsava Prashasti we are getting. One for Shantivana Trust they got. So I went there and I received the Palaka. Then Dr. Rudrappa, last day of his working day, he was declared as a Rajyotsava Prashasti. And luckily this time our Dr. Prashant has, mind you, there was no influence. There was literally, there is no influence. We have not put any pressure. We have not put anything. The government and some connected people have literally identified and given him this prashasti. For that, he is the person, right person they have selected. ಪ್ರಶಾಂತ್ ಅವರ ವಿಷಯ ಹೇಳಬೇಕಾದ್ರೆ,
ಅವರು ನಮ್ಮ ಮತ್ತು ನಮ್ಮ ಮನೆಗೆ ಯಾವ ರೀತಿಯೂ ತೊಂದರೆ ಬರಬಾರ್ದು ಅಂತ ಹೇಳಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಹಿ ಈಸ್ ಎ ಸೈಲೆಂಟ್ ವರ್ಕರ್. ಯು ಡೋಂಟ್ ನೋ ಹಿಸ್ ಕೆಪಾಸಿಟಿ. ಯು ವಾಂಟ್ ಎನಿಥಿಂಗ್ ಇನ್ ಡೆಲ್ಲಿ, he will get it done. Anything in Goa, he will get it done. He has that capacity because of the connectivity, the relationship, public relation, his connection to the public and connected to the government officials. All those things, he has good rapport with the system. So with these few words, I don't want to drag on, pull on the speech, but today we are very happy. We are proudly, we say many more, and he had got B.C. Roy also. B.C. Roy and many more things. So we pray Almighty, let him get many more prashastis and many more functions like this, so that we all get good food. So ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ. ನೀವು ಇದು ಕ್ಷೇತ್ರಕ್ಕೆ ಭಾಳಷ್ಟು ದೆನ್ ನಾವು ಶಿವಪ್ರಸಾದ್ ಈಸ್ ದಿ CF. Another thing is, under Prashant, we developed 2 more nature cure hospitals. Mind you, nature cure hospital, we have almost 1,000 bed. When we came out of first year house surgeonship, the students, we didn't know where to send them. They had a lot of problems during that time. But now you have got enough places, enough things. So I wish him all the best. Let the program, we are very happy this program went on very well. Who has organized also, we are happy. So God bless you all. Thank you. ವಂದನೆಗಳು ಸರ್.